ಕಿಲಾಡಿ ಪುಟಾಣಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ನಮಸ್ತೆ ವೀಕ್ಷಕರೇ, ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಬಂದೇ ಬರ್ತೀವಿ 8 ಗಂಟೆಗೆ. ಅಂಡ್ ಮಕ್ಕಳಂತೂ ರೆಡಿ ಇದ್ದಾರೆ ನನ್ನ ಜೊತೆ ಮಾತಾಡ್ಲಿಕ್ಕೆ. ಅಂಡ್ ಇವರು ಹೆಸರು ಏನು? ಲೋಹಿತಾ. ಅಂಡ್ ನಿಮ್ಮ ಹೆಸರು? ಅದು ಸೈಲೆಂಟ್ ಇಟ್ಟಿದ್ದೇವೆ. ಓಕೆ, ನಿಮ್ಮ ಹೆಸರು? ಧನ್ವಿ. ಓಕೆ, ಧನ್ವಿ ಕೂಡ ರೆಡಿ ಇದ್ದಾರೆ. ಅಂಡ್ ರವಿಚಂದ್ರನ್ ಕೂಡ ರೆಡಿ ಇದ್ದಾರೆ. ಅಂಡ್ ಇವರು ರಾಜ್ಕುಮಾರ್ ಕೂಡ ರೆಡಿ ಇದ್ದಾರೆ. ಮಾತಾಡಿ ಅಲ್ವಾ? ಕರೆಕ್ಟ್ ಅಲ್ಲ? ಓಕೆ, ರೆಡಿ ಇದ್ದಾರೆ ಇವರೆಲ್ಲ ರೆಡಿ ಇದ್ದಾರೆ. ನೀವು ಕೂಡ ರೆಡಿ, ಬನ್ನಿ. ಹಾಯ್ ಹಾಯ್ ಹಾಯ್. ನಿಮ್ಮ ಹೆಸರು? ಲೋಹಿತಾ. ಎಲ್ಲಿಂದ? ನಿಮ್ಮ ಊರೆಲ್ಲಿ ನಿಮ್ದು? ಕುಂಜಾಲ. ಓಕೆ, ಮತ್ತೇನು ವಿಶೇಷ? ಏನಿಲ್ವಾ? ದೀಪಾವಳಿ ಎಲ್ಲ ಗಮ್ಮತ್ತಾ? ಎಂತ ಪಟಾಕಿ ಎಲ್ಲ ಬಿಟ್ರಿ ನೀವು? ಎಷ್ಟು ಪಟಾಕಿ ಬಿಟ್ರಿ? ತುಂಬಾನಾ? ಹೌದಾ? ಓಕೆ, ಯಾವ ಸ್ಕೂಲ್ ನೀವು? ಶಾಲೆ ಯಾವುದು? ಸೂರ್ಯಬೆಟ್ಟ ಕಮಲದಲ್ಲಿ. ಯಾವ್ದು ಮಾರದು? ಸೂರ್ಯಬೆಟ್ಟ ಕಮಲಲ್ಲಿದೆ. ಸೂರ್ಯಬೆಟ್ಟ ಕಮಲಲ್ಲಿ ಯಾವ್ದದು? ಎಂತದ್ದು? ಯಾವ ಶಾಲೆ ಅದು? ಹೌದಾ? ಓಕೆ, ಏನು ಯಾರು ಟೀಚರ್ ನಿಮ್ದು? ಗಂಗಾ ಟೀಚರ್ ಮತ್ತೆ ನಾಗರತ್ನ ಟೀಚರಾ? ಓಕೆ ಓಕೆ, ಗಂಗಾ ಟೀಚರ್ ಮತ್ತೆ ನಾಗರತ್ನ ಟೀಚರ್ ಅಲ್ಲ? ಓಕೆ, ಇವತ್ತು ಏನ್ ತಿಂಡಿ ನಿಮ್ಗೆ? ದೋಸೆಯಾ? ಯಬ್ಬಾ, ದೋಸೆ ಅದು ಯಾವ್ದು ದೋಸೆ? ಅದು ದೋಸೆ. ಓಕೆ, ದೋಸೆ ಎಂತ ಚಟ್ನಿ ಇತ್ತ? ಏನಿತ್ತು? ಎಂತ ನೀರಿತ್ತು ಅದಕ್ಕೆ? ಮತ್ತೆ ಎಂತದ್ದು? ಮತ್ತೆ ಎಂತ ಇತ್ತು? ಸಾಂಬಾರ್ ಇತ್ತಾ? ಓಕೆ, ಎಷ್ಟು ದೋಸೆ ತಿಂದ್ರಿ? ಒಂದೇ? ಎಂತ ರೀ ಒಂದೇ? ಎಷ್ಟು ದೊಡ್ಡ ದೋಸೆ ನಿಮ್ದು? ಇಷ್ಟು ದೊಡ್ಡ ದೋಸೆಯಾ? ಮತ್ತೆ ಎಷ್ಟು ದೊಡ್ಡ ದೋಸೆ? ಇಷ್ಟು ದೊಡ್ಡದಾ? ಓಕೆ, ಅದು ನಿಮ್ಗೆ ಸಾಕಾಯ್ತಾ ನಿಮ್ಗೆ? ಓಕೆ, ಸೊ ಯಾರು ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರು ನಿಮ್ದು? ವರುಣ. ಮತ್ತೆ ಬೇರೆ? ಆಸಿಕಾ. ಹುಡುಗಿ? ಓಕೆ, ಗಂಡು. ಓಕೆ, ಸೊ ಆಶಿಕ್. ಮತ್ತೆ ಬೇರೆ ಯಾರು? ಇವನ. ಮತ್ತೆ ಇವನ. ಓಕೆ, ಇವ್ರು ಯಾರು? ಇವ್ರ ಹೆಸರೇನು? ಇವ್ರು ಅದ್ವಿಕಾ. ಹೌದಾ? ನಿಮ್ಮ ಫ್ರೆಂಡ್ ಅವನು? ಮತ್ತೆ ಯಾರು? ನಿಮ್ಗೆ ಗುರ್ತ ಇಲ್ವಾ? ಓಕೆ, ನಿಮ್ಮ ಹೆಸರೇನು? ಧನ್ವಿ. ಎಷ್ಟನೇ ಕ್ಲಾಸ್ ನೀವು? 2. ಓಕೆ, 2ನೇ ಕ್ಲಾಸ್ ಹೇಳ್ತಿದ್ರಿ. ಯಾವ ಸ್ಕೂಲ್ ನೀವು? ಕುಂಜಾಲ್ ಶಾಲೆ. ಹೌದಾ? ಕುಂಜಾಲ್ ಶಾಲೆ ಹೇಳಿದ್ರೆ ಆಯ್ತಾ? ಫುಲ್ ಹೆಸರು ಹೇಳಿ ನಂಗೆ, ಶಾಲೆ ಹೆಸರು. ವಿಶ್ವಕೀರ್ತಿ ಹಿರಿಯ ಪ್ರಾಥಮಿಕ ಶಾಲೆ ಕುಂಜಾಲು. ಹಾಗಾದ್ರೆ ಕುಂಜಾಲೆ ಸಾಕು, ಅಷ್ಟು ದೊಡ್ಡದು ಪಾಪ ಮಾರ. ಇರ್ಲಿ. ಸೊ ನಿಮ್ಮ ಕ್ಲಾಸ್ ಟೀಚರ್ ಯಾರು? ಪ್ರೇಮ ಟೀಚರ್. ಪ್ರೇಮ ಟೀಚರ್. ಮತ್ತೆ ಬೇರೆ ಯಾರಿದ್ದಾರೆ? ಒಬ್ರೇ? ಇಡೀ ದಿನ ಅವರೇ ಕಲ್ಸುದ ಮಾರ? ಎಂತ ಕಲ್ಸ್ತಾರ ಮಾರ ನಿಮ್ಗೆ ಹಾಗೆ? ಮತ್ತೆ ಯಾರು? ಪ್ರೇಮ ಟೀಚರ್ ಯಾವ ಸಬ್ಜೆಕ್ಟ್ ಕಲ್ಸೋದು? ನಮ್ಗೆ ಯಾರಾದ್ರೂ ಇಲ್ದ್ರೆ ಮಾತ್ರ ಪ್ರೇಮ ಟೀಚರ್. ಯಾವಾಗ ಇರುದಿಲ್ಲ? ಯಾವಾಗ ಇರಲ್ಲ ಕ್ಲಾಸಲ್ಲಿ? ಟೀಚರ್ ಇರ್ತಾರ? ಬೇರೆ ಯಾರು ಟೀಚರ್ ಹೇಳಿ? ಸೊ ಇದ್ದಾರೆ ಸೌಮ್ಯ ಟೀಚರ್. ಮತ್ತೆ ಶಕೀಲಾ ಟೀಚರ್. ಓಕೆ, ಮತ್ತೆ ಶೈಲತಾ ಟೀಚರ್. ಯಾವುದು? ಶೈಲತಾ ಟೀಚರ್. ಮತ್ತೆ ಸುಮನ ಟೀಚರ್. ಮತ್ತೆ ರಾಜೇಶ್, ಸುರೇಶ್, ರಮೇಶ್ ಅವ್ರು ಯಾರಿಲ್ವಾ? ಓಕೆ, ನಿಮ್ಮ ಹಲ್ಲು ಹೇಗೆ ಹೋಗ್ತದೆ? ಹೇಗೆ? ಈ ಮಾಡಿ ಕ್ಯಾಮರಾ ನೋಡಿ, ಅಲ್ಲಿ ನೋಡಿ, ಈ ಮಾಡಿ. ಎಂತ ಮಾರ, ಒಂದು ಹಲ್ಲು ಹೋಯ್ತು. ಯಾರು ತೆಗ್ತದೆ ಹೇಳಿ? ಟೀಚರ್ ತೆಗ್ದದಿಗೆ. ಟೀಚರ್ ಎಂತಕ್ಕೆ ಮಾರ ಹಲ್ಲು ತೆಗ್ದದ್ದೆ? ಎಂತ ಸಿಟ್ಟುಂಟ ನಿಮ್ಮ ಮೇಲೆ? ಮತ್ತೆ ಯಾಕೆ ತೆಗ್ದದಂತೆ? ಮತ್ತೆ ತೆಗ್ದ್ರು ಅಲ್ವಾ? ಯಾವ್ದ್ರಲ್ಲಿ ತೆಗ್ದ್ರು? ಕಲ್ಲಲ್ಲಿ. ಕೈಯಲ್ಲಿ. ಓಕೆ, ಕೈಯಲ್ಲಿ ಹೇಗೆ ತೆಗ್ದ್ರು ಹೇಳಿ? ಆಯ್ತಾ? ಎಂತ ಮಾರ, ಪ್ಲಾಸ್ಟಿಕ್ ಇದಲ್ಲ ಅದು? ಮತ್ತೆ ನೋವಾಯ್ತು ನಿಮ್ಗೆ? ಇಲ್ವಾ? ಮತ್ತೆ ಯಾವ್ದು ಹಲ್ಲು ಹೋಗ್ತದೆ ಇನ್ನು ಫ್ಯೂಚರ್ ಅಲ್ಲಿ? ಯಾವ್ದು ಹಲ್ಲು? ಎಲ್ಲ ಹೋಗ್ತದ ಹಲ್ಲು? ಇಲ್ಲ ಅಲ್ಲ? ಓಕೆ, ಇರ್ನ ಪುದರ್ದಾದೆ ಬಾಬಾ. ಇರ್ನ ಪುದರ್ದಾದೆ. ಅದ್ವಿಕ್. ಓಕೆ, ಎಷ್ಟನೇ ಕ್ಲಾಸ್ ನೀವು? ಎಷ್ಟನೇ ಕ್ಲಾಸ್ ಇರು? LKG. ಓಕೆ, LKG ಅದೇ.
ಓಕೆ ಆ ರೀತಿ ತಿಳ್ಕೊಂತಿಲ್ಲ ರೀ ಉಪ್ಪಾಡು ಮಲ್ಲೇಜ್. ಓಕೆ ಇವರು ಎಷ್ಟನೇ ಕ್ಲಾಸ್? ಇವ್ರು ಎಷ್ಟನೇ ಕ್ಲಾಸ್? ಎಷ್ಟನೇ ಕ್ಲಾಸ್ ಅವರು? ಅವರು ಕೇಳಿಲ್ವಾ? ಇಲ್ಲ. ಓಕೆ ನೀವು ಯಾಕೆ ನಾಚಿಕೆ? ನಂಗೆ ನಾಚಿಕೆ ಆಗ್ತದೆ ಮಾರ ನೀವು ಈ ಥರ ನಾಚಿಕೆ ಮಾಡಿದರೆ. ಹಾಂ ಸುಮ್ಮನೆಯಾ? ಓಕೆ ಎಷ್ಟು ಹಲ್ಲಿದೆ ನಿಮ್ಮ ಬಾಯಲ್ಲಿ? ಎಷ್ಟು ಹಲ್ಲಿದೆ? ಓದ್ಯಾವ ಖಾಲಿ 3 ಹಲ್ಲಿದೆ. ಇದೆಯಾ? ಆ ಮಾಡಿ ಆ ಮಾಡ್ಲಿಕ್ಕೆ ಹೇಳಿದ್ ಮಾರೆ ನೀವು. 8 ಹಲ್ಲಿಲ್ಲ, ಎಲ್ಲಿ ಹೋಗಿದೆ? ಯಾರು ತೆಗ್ದದ್ದು? ಟೀಚರ್ ಮಾರ್ರೆ. ಎಂತ ಅವರು ಡೆಂಟಿಸ್ಟ ಟೀಚರ ಎಂತಂತ ಅರ್ಥ ಆಗುದಿಲ್ಲ. ಹಲ್ಲು ತೆಗಿತಾ ಇರ್ತಾರ ಅಂತಲ್ಲ. ಯಾವ್ದ್ರಲ್ಲಿ ತೆಗ್ದದ್ದು ನಿಮ್ದು? ಅವ್ರದ್ದು ಪಾಪ ಕಲ್ಲಲ್ಲಿ ಅಂತೆ, ನಿಮ್ದು ಯಾವ್ದ್ರಲ್ಲಿ? ಕೈಯಲ್ಲ? ಓಕೆ ಅವ್ರದ್ದು ಯಾಕೆ ಕಲ್ಲಲ್ಲಿ ಮಾರ? ಅವ್ರ ಹತ್ರ ಕೇಳಿ ಯಾಕಂತ ಕೇಳಿ ಮಾರ್ರೆ. ಗೊತ್ತಿಲ್ವಾ? ಓಕೆ ನೀವು ಮೊನ್ನೆ ಶಾಲೆಯಲ್ಲಿ ಏನೋ ಒಂದು ಪನಿಷ್ಮೆಂಟ್ ಕೊಟ್ರಂತೆ ನಿಮಗೆ. ನೀವು ಏನೋ ಒಂದು ಹೋಮ್ವರ್ಕ್ ಮಾಡಲಿಲ್ಲ, ನಿಮ್ಮನ್ನು ಬೆಂಚ್ ಮೇಲೆಲ್ಲ ನಿಲ್ಸಿದ್ದಂತೆ, ಹೌದಾ? ನೀವು ಸತ್ತೇಳಿ ನಂಗೆ, ಅದು ಸತ್ತೇ ಬೇಕು ನನಗೆ. ಈಗ ಯಾಕೆ ನಿಲ್ಸಿದ್ರಿ ಅಲ್ಲಿ? ಏನೋ ಒಂದು ಹೋಮ್ವರ್ಕ್ ಮಾಡಲಿಲ್ಲ ಅಂತ. ನೀವು ಹೋಮ್ವರ್ಕ್ ಮಾಡ್ಬೋದಿತ್ತಲ್ಲ ನಿಮಗೆ. ಎಲ್ಲ ಎಂತ ಸುಳ್ಳು ಎಲ್ಲ ನಂಗೆ. ಅಲ್ಲಿ ಟೀಚರ್ ಇವರು ಸಪ್ನ ಟೀಚರ್ ಹೇಳಿದ್ರು. ಸಪ್ನ ಟೀಚರ್ ಇದ್ದಾರಾ? ಯಾರು ಇದ್ದಾರಲ್ಲ? ಮತ್ತೆ ಯಾರು ಇರೋದು? ಗಂಗಾ ಟೀಚರ್. ಸಾರಿ ಗಂಗಾ ಟೀಚರ್ ಹೇಳಿದ್ರು ನೀವು ಹೋಮ್ವರ್ಕ್ ಮಾಡಲಿಲ್ಲ, ಅದಕ್ಕೆ ಇದ್ರ ಮೇಲೆ ನಿಲ್ಸಿದ್ದಂತೆ, ಬೆಂಚ್ ಮೇಲೆ. ನೀವು ಬೆಂಚ್ ಮೇಲೆ ನಿಂತು ಕೂಡ ಡ್ಯಾನ್ಸ್ ಮಾಡಿದ್ರಂತೆ. ಯಾವ ಡ್ಯಾನ್ಸ್ ಅದು? ಗಂಗಮ್ ಸ್ಟೈಲ್ ಯಾವುದು ಮಾಡಿದ್ರಂತೆ? ಯಾವ ಡ್ಯಾನ್ಸ್ ಅದು? ಮಾಡಲಿಲ್ವಾ? ಓಕೆ ಈರ್ ಹೋಮ್ವರ್ಕ್ ಮಾಡ್ದವ್ರಿಗೆ ಈರ್ ಯಕ್ಷಗಾನ, ಈರ್ ಬೆಂಚ್ ಇಡುತ್ತೊಂದು ಯಕ್ಷಗಾನ ಅವ್ರನ್ನ ಓದ್ಯಾವರೇ. ಇವರು ಯಕ್ಷಗಾನ ಮಾಡ್ತಾರಂತೆ. ಇವ್ರ ಹೆಸರೇನು? ಹೆಸರು ಗೊತ್ತಿಲ್ವಾ? ಅದ್ವಿತ್. ಓಕೆ ಯಕ್ಷಗಾನ ಮಾಡ್ತಾ ಇದ್ದಾರೆ ಈಗ. ಯಕ್ಷಗಾನ ಮಾಡ್ತೀರಾ ನೀವು? ಓಕೆ ಯಕ್ಷಗಾನ ಮಾಡ್ತೀರಾ ನೀವು? ಓಕೆ ಯಾವ್ದು ಹಾಕ್ತಾರೆ? ಪಲ್ಟಿ ಹಾಕ್ತೀರಾ ನೀವು? ಪಲ್ಟಿ ಹಾಕ್ತೀರಾ? ಓಕೆ ಯಾರು ಬರೋ ಬೈದಿರಿ? ಇಲ್ಲದ ಅಮ್ಮ ಬೈದಿರೆ, ಪಪ್ಪ ಬೈದಿರೆ. ಏನೋ ಪಾಪ ಇವ್ರು ಸಿಟ್ಟಲ್ಲಿ ಇದ್ದಾರೆ ನನ್ನ ಜೊತೆ, ಏನೋ ಗೊತ್ತಿಲ್ಲ. ಆಗಲಿ ಪಾಪ ಹೊಡಿತೀರಾ ನನಗೆ? ಇಲ್ಲ. ಓಕೆ ಹೊಡಿತಾರೆ ಇವರು, ಹೌದಾ? ನಿಮಗೆ ಹೊಡೆದಿದ್ದಾರಾ? ಇಲ್ಲ. ಓಕೆ ಸೊ ನೀವು ಎಂತ ತಿಂಡಿ ಸ್ಪೆಷಲ್ ನಿಮಗೆ ಇವತ್ತು? ಉದ್ದಿನ ದೋಸೆ. ನಿನ್ನೆ ನೀರು ದೋಸೆ ಮತ್ತೆ ಸ್ವಲ್ಪ ಉದ್ದಿನ ದೋಸೆ. ನಾಳೆ ಕೇಳಿದ್ರ? ಇವತ್ತು ಕೇಳಿದ್ರ ಅಮ್ಮನ ಹತ್ರ ನಾಳೆ ಏನ್ ಮಾಡ್ತೀರಾ ಅಂತ? ಕೇಳ್ಬೋದಿತ್ತಲ್ಲ ನಿಮ್ಗೆ. ಕಿಚನ್ ಅಲ್ಲಿ ಏನ್ ಹೆಲ್ಪ್ ಮಾಡ್ತೀರಾ ನೀವು? ಅಮ್ಮನಿಗೆ ಏನ್ ಹೆಲ್ಪ್ ಮಾಡ್ತೀರಾ? ಬೆಳಿಗ್ಗೆ ನೆಲ ಒರೆಸ್ತೀರಾ? ಅಂತ ಮಾರ್ರೆ, ಅವ್ರ ಪಾಪ ನೆಲ ಒರೆಸ್ತಾರೆ ಅಲ್ಲ ರೀ? ಈಗಷ್ಟೇ ಹೇಳಿದ್ ಮಾರ್ರೆ ನೀವು ನೆಲ ಒರೆಸ್ತೀರಂತ, ಇಲ್ವಾ? ಓಕೆ ಸೊ ನೀವು ಈಗ ನೆಲ ಒರೆಸಲ್ಲ. ಪಾತ್ರೆ ತೊಳಿತೀರಾ? ಸ್ವಲ್ಪ. ನೀವು ಊಟ ಮಾಡಿದ ಪಾತ್ರೆ ತೊಳಿಯಲ್ವಾ? ಬಿಸಾಡ್ತೀರಾ? ಇಲ್ಲ. ಪಾತ್ರೆ ತೊಳಿತೀರಾ? ಓಕೆ ನೀವು ಊಟ ಮಾಡಿದ ಮಾತ್ರ ಪಾತ್ರೆ ತೊಳೆಯೋದು, ಅಮ್ಮಂದೆಲ್ಲ ನೀವು ತೊಳೆದಿಲ್ವಾ? ಇಲ್ಲ. ಮತ್ತೆ ಏನ್ ಕೆಲಸ ಮಾಡ್ತೀರಾ ಮನೆಯಲ್ಲಿ? ಕಸ ಗುಡಿಸ್ತೀರಾ ನೀವು? ಓಕೆ ಕಸ ಗುಡಿಸಿ ಏನೆಲ್ಲ ಮಾಡ್ತೀರಾ? ಕಸ ಗುಡಿಸಿದ ನಂತರ ಕಸವನ್ನ ಏನ್ ಮಾಡ್ತೀರಾ? ಕಸ ಬುಟ್ಟಿ ಹಾಕ್ತೀರಾ? ಓಕೆ ಅವ್ರೇನ್ ಕೆಲಸ ಮಾಡ್ತಾರೆ ಕೇಳಿ ಅವ್ರ ಹತ್ರ. ಏನ್ ಕೆಲಸ ಮಾಡ್ತಾರೆ ಕೇಳಿ. ನಿಮ್ಗೆ ತುಳು ಬರಲ್ಲ? ಬರ್ತದ? ಮಾತಾಡಿ ದಾದಿ ಕೆಲಸ ಮಲ್ಪ ಕೇಳಿ ತುಳು ಬರ್ಪಣದಿರಿ? ಬರ್ಪುಣ್ ಬಾತಿರ್ಲಿ ಕೇಳಿಗೆ. ಏನ ಕೆಲಸ ಮಲ್ಪ? ಏನ ಕೆಲಸ ಮಲ್ಪ? ಅವ್ರು ಕೆಲಸ ಮಾಡೋದಿಲ್ಲ, ಅವ್ರಿಗೆ ಗೊತ್ತಾಗ್ತದೆ. ಅವ್ರ ಪಾಪ ಫುಲ್ ರಾಜನ್ ತರ ನೋಡ್ತಾರೆ ಮನೆಯಲ್ಲಿ ಅಲ್ಲ. ಓಕೆ ಆಗ್ಲಿ. ಏನೇ ತುಳು ಬರ್ಬಿಡ ಈ ಅಕಡೆ ಜಾನ್ ಪಾತ್ರ ನಿಂತಿರಿ ತುಳು ಟ್ರಾನ್ಸ್ಫರ್ ಮಾಡ್ರಾಯ್ಜ. ಓಕೆ ಇರ್ನೈತೆ ಎಂಕಿತ ಒಂಜಿ ವಿಷಯ ನೋಡಿರೈತೆ ಮರಣಿ ಏರೋ ಇರಿಗೆ ಪನಿಷ್ಮೆಂಟ್ ಕೊಡ್ನಿ. ಯಾರಿಗೆ ಪನಿಷ್ಮೆಂಟ್ ಕೊಡ್ತೀರಿ? ಯಾರು ಪಾಪ ಬೆಂಚಲ್ಲೆಲ್ಲ ನಿಂತು ಡ್ಯಾನ್ಸ್ ಮಾಡಿದ್ರಲ್ಲ ನೀವೇನ್ ಮಾಡಿದ್ರಿ? ನಿಮ್ಗೆ ಪನಿಷ್ಮೆಂಟ್ ಎಲ್ಲ ಕೊಟ್ಟಿದ್ದೀರಂತ? ಈ ಸತ್ಯಮ ನೋಡಿರಿ ಏನಾಡು ಸತ್ಯಮ ನೋಡು. ಇಜ್ಜಿ ಇರ್ ಹೋಮ್ವರ್ಕ್ ಮಲ್ದಿನಿ ಜಂಗ್ ಗೊತ್ತುಂಡು. ಕನ್ನಡದ ಅದನ್ನ ಬರೆಯರೆ ಕೊಡ್ತಾರೆ. ಆರ್ ಕನ್ನಡ ಟೀಚರ್ ಏರೋ ಸಪ್ನ ಟೀಚರ್ ಏರೋ ಸಕಿಲ ಟೀಚರ್ ಕನ್ನಡನಾ? ಓಕೆ ಆಡ್ತದೆ ನೆರ್ಪೇರಿ ಇಜ್ಜ ಪಾಪನೇ. ಓಕೆ ಇರಿಗೆ ಹೂವು ಮಸ್ತ್ ಇಷ್ಟ, ಕನ್ನಡ ಇಷ್ಟ ಆಪಣ ದಾದ ಹೂವು ಇಷ್ಟ ಆಪಣ ಇರಿಗೆ ಸಬ್ಜೆಕ್ಟ್
ಪೂರೆಲ್ಲ ಇಷ್ಟನೇ ಮೊನ್ನೆ ಎಡ್ಡೆ ಮಾರ್ಕ್ಸ್ ಬೈತೀನಿ ಮೊನ್ನೆ ಎಕ್ಸಾಮ್ ಮಾಡತ್ತೆ ಇರಕ್ಕೆ ಎಡ್ಡೆ ಮಾರ್ಕ್ಸ್ ಬೈತೀನಿ ಓಕೆ ಎತ್ ಬೈತೀನಿ ಇರಕ್ಕೆ ಮಾರ್ಕ್ಸ್ ಪೂರ ಎಟ್ಲ ಬೈತೀನಿ ಅವೇ ಎತ್ ಬೈತೀನಿ ಬಂದು 50 ಪಂಡ ಇಂಗ್ಲಿಷ್ 100 ಓಕೆ ಅಂತಂದಿರ ಇಂಗ್ಲಿಷ್ ಪಾತ್ರ ಏನಡ ಏನಂಚೂರು ಇಂಗ್ಲಿಷ್ ಪಾತ್ರ ಎಂಕಲ ಗೊತ್ತುಜ್ಜಿ ಇಂಗ್ಲಿಷ್ ಪ್ಲೀಸ್ ವಾಟ್ ಯು ಸ್ಪೀಕ್ ಇನ್ ಇಂಗ್ಲಿಷ್ ಯಾ ವಾಟ್ಸ್ ಯುವರ್ ನೇಮ್ My name is Dhanvi. What's your father's name? My father's name is Pradeepa. Pradeepa. Where is Pradeepa? Pradeepa came. No. Okay. Mommy's name? My mother name is Suma. Okay. Suma came. Where is Suma? Just do hi. Where is Amma? Amma Valere. Amma. Okay. Suma is there, no? Okay. Where is your coolie? Where is your coolie? You say that. Where is your coolie in English? Where is your coolie? Coolie sama burdu pettu ಬಿಡ್ತಾರೆ ಇದ್ದದೆ. ಓಕೆ. ನೀವು ಮೇಲೆ ಏನು ನೋಡುದು? ಏರೋಪ್ಲೇನ್ ಹೋಗ್ತಾ ಉಂಟಾ? ಹೌದಾ ರೀ? ಎಂತ ಹೋಗ್ತಾ ಉಂಟು ಅಲ್ಲಿ ಮೇಲೆ ಎಂತ ಹೋಗ್ತಾ ಉಂಟು? ಎಂತ ಇಲ್ವಾ? ಓಕೆ. ನಿಮಗೆ ತುಳು ಬರುತ್ತಾ? ಯಾಕೆ ಇಂಗ್ಲೀಷ್ ಗೊತ್ತಾ ನಿಮಗೆ? ಸ್ವಲ್ಪ ನನ್ನ ಹತ್ರ ಮಾತಾಡ್ತಾರೆ ಇಂಗ್ಲೀಷ್. ಮತ್ತೆ ಬೇರೆ ಏನು ಭಾಷೆ ಬರುತ್ತೆ ನಿಮಗೆ? ಕನ್ನಡ ಬರುತ್ತಾ? ಓಕೆ. ಕನ್ನಡ ಹಾಗಾದ್ರೆ ಕನ್ನಡನೇ ಮಾತಾಡಿ. ಓಕೆ. ನೀವು ರನ್ನಿಂಗ್ ರೇಸಲ್ಲಿ ಫಸ್ಟಾ ಸೆಕೆಂಡಾ ಥರ್ಡಾ ಲಾಸ್ಟಾ? ಮೊನ್ನೆ ರನ್ನಿಂಗ್ ರೇಸ್ ಇತ್ತಲ್ಲ ಕಾಂಪಿಟೀಷನ್, ಪ್ರೈಸ್ ಸಿಗ್ತಾ ನಿಮಗೆ? ಯಾವುದ್ರಲ್ಲಿ ಪ್ರೈಸ್ ಸಿಗ್ತಾ ನಿಮಗೆ? ಯಾವುದ್ರಲ್ಲಿ? ಕಪ್ಪೆ ಜಿಗಿತಾ? ಓಯ್ಯೋ ಕಪ್ಪೆ ಜಿಗಿತದಲ್ಲಿ ನಿಮಗೆ ಎಷ್ಟನೇ ಪ್ರೈಸ್ ನಿಮಗೆ? ಫಸ್ಟ್ ಪ್ಲೇಸಾ? ಫಸ್ಟ್ ಸಿಗ್ತಾ ನಿಮಗೆ? ಸೆಕೆಂಡಾ? ಓಕೆ. ಸೆಕೆಂಡ್ ಪ್ರೈಸ್ ಸಿಗ್ತಾ ನಿಮಗೆ. ಏನು ಕೊಟ್ಟರು ನಿಮಗೆ? ಲೋಟೆ ತಟ್ಟೆ ಯಾವ್ದು ಕೊಟ್ಟರು? ತಟ್ಟೆ. ಓಕೆ. ನನಗೆ ಅದು ಕೊಡಲಿಲ್ಲ ಮಾರ. ನಾನು ಮೊನ್ನೆ ಫಸ್ಟ್ ಗೊತ್ತುಂಟ ಕಪ್ಪೆ ಜಿಗಿತದಲ್ಲಿ ಒಂದು ಸ್ಟೆಪ್ ಇಲ್ಲಿಂದ ಅಲ್ಲಿ ತನಕ ಆಡ್ತೇನೆ ಗೊತ್ತುಂಟ. ನೀವು ಇಲ್ಲಿ ಸಣ್ಣ ಸ್ಟೆಪ್ ಹೋಗ್ಕೊಂಡು ಹೋಗೋದಲ್ಲ, ನಾನು ಇಲ್ಲಿಂದ ಒಂದು ಜಂಪ್ ಮಾಡಿದ್ರೆ ಅಲ್ಲಿ ಇರ್ತೇನೆ ಗೊತ್ತುಂಟು ನಿಮಗೆ. ಓಕೆ. ಈರು ಕಾಂಪಿಟೇಷನ್ ಏನು ಮಾಡ್ತೀನಿ ಇರಗೆ ವೈಟ್ ತೆಗೆದೀನಿ. ವೈಟ್ ತೆಗೆದೀನಿ ಇರಗೆ ಪ್ರೈಸ್. ಅರೆಗೆ ಕಪ್ಪೆ ಜಿಗಿತಾಗೆ ಇರಗೆ ಕ್ಯಾರೆ ಜಿಗಿತಾನ ಅಂದಿ ಕೇರೆ ಒಳ್ಳೆ ಕಪ್ಪೆ ತೂತಾರೆ ಇರಿ ಅಲ್ಲ ಮೇರೆ ತೆಲ್ಪುನ್ ಮಾರೆ ಬಾತಿರ್ನಾಗ ತೆಲ್ಪು ನೀರು ಬೊಕ್ಕಡೆ ಕಪ್ಪೆ ಬಕ್ಕ ಕೇರೆ ಬಕ್ಕ ಇಂಜಿನ್ ಉಂಡವಳು ಕಂದೊಡಿ ಉಂಡೆ ಇಜ್ಜತೆ ಪೆರ್ಮರಿ ಅದು ಅಪ್ಪದ ಮಲ್ಲ ಪೋಪುಂಡುಲೆ ಮೆಲ್ಲ ಇರೇನು ತೂದು ಮೊರಣಿ ಹಾಯ್ ಬಂದು ಬಂಡುದುಲೆ ಹೆಜ್ಜ ಕೋರಿ ಉಂಡೆ ಇಲ್ಲ ಕೋರಿ ಉಂಡೆ ನಾಯಿ ಉಂಡೆ ಬಾವು ಅನ್ಪಿನ ಪುಚ್ಚ ಪುಚ್ಚವು ಕಲರ್ ಮಲ್ಲೆ ಈ ಜಾರ್ ಗ್ಯಾರಂಟಿ ತರ್ಪೇರಿ ಗೊತ್ತುಂಟು. ಓಕೆ. ಪುಚ್ಚದ ಕಲರು ಮಲ್ಲೆ ಪುಚ್ಚದ ಕಲರು ಕಪ್ಪು ಪುಚ್ಚೆ ಅಂದೆ ದಾದೆ ಪುಚ್ಚದ ಕಲರ್ ಪುಚ್ಚದ ಪುದರ್ ದಾದೆ ಪುಚ್ಚದ ಪುದರ್ ಸುರೇಶೇನೆ ಅಂದೆ ಯಾಕಂದ್ರೆ ಇಲ್ಲ ಮೂಲಂಜಿ ಉಲಾಡೊಂಜಿ ಪುಚ್ಚೆ ಉಂಡು ಸುರೇಶೆ ಅಂದು ಗೊತ್ತುಂಡು. ಹಲೋ. ಓಕೆ. ಆರಾಮ್ಸಿ ಪಕ್ಕ ಬರ್ತಿರೋರೆ. ಓಕೆ. ಆ್ಯಂಡ್ ನಿಮ್ಮ ಮನೇಲಿ ಯಾವುದು ಬೆಕ್ಕುಂಟು? ಯಾವ ಕಲರ್ ಬೇಕು? ಕಪ್ಪು ಬಕ್ಕ ಬೇತೆ ಇರ್ನ ಇಲ್ಲದ ಮಾತ್ರಕ್ಕೆ ಏನ್ ಬಾಕಿದಿಲ್ಲದ ಬಡ್ಚಿ ಇರ್ನ ಇಲ್ಲದ ಪುಚ್ಚದ ಕಲರು ಕಪ್ಪು ಮಿಕ್ಸ್ ಉಂಡೆ ಬಕ್ಕ ರಡ್ಡು ಉಂಡೆ ಪುಚ್ಚದ ಪುದರ್ದದೆ ಪುಚ್ಚೆ ಮಾತ್ರ ಅದೇ ಲೆಪ್ಪು ನೆಂಚಿರು ಪುಚ್ಚೆನೆ ಇತ್ತು. ಫಾರ್ ಎಕ್ಸಾಂಪಲ್ ಒಂಜಿ ಅಲ್ಪ ಪೇರ್ದಿ ಯಾರು ಎಂಚ ಲೆಪ್ಪರ್ ಪುಚ್ಚೆನೆ ಪುಚ್ಚೆ ಬಲೆ ಪುಚ್ಚೆ ಅಂಚ ಅನ್ಪಾರ ಬಗೆ ಎಂಚ ಅನ್ಪಾರ ಪುಚ್ಚೆ ಪೇರೆ ಪರ್ರೆ ಬಲ್ಲ ಅಂಚ ಅನ್ಪಾರ ಬಗೆ ಅನ್ಪಾರ ಏನು ಪುದರ್ದಿದ್ದಾರೆ ಹೀರೋಯಿನ್ ಪುದರ್ದಿ ಉಡಕ್ ಬಿಲ್ಲಿ ದಿತ್ತಾರ ಬಕ ಓದಿತ್ತ ಪುದರ್ ದಿದ್ದಾರ ಬಕ ಎಂಚಲೆ ಪುರ ಅವೇನು ದೋ ಅನ್ಬಾರ ಅವ್ ನಾಯಿಗ ಪುಚ್ಚೆಗಂತೆ ಬಕ ಬಂದೆ ಬಂದಿಜಾ. ಓಕೆ. ಬಕ ಬೇತೆ ನಾಯಿ ಉಂಡಿ ನಾಯಿ ರಡ್ಡುಂಡು ಓದಿ ಅವರ್ರೆ ನಾಯಿ ರಡ್ಡುಂಡಿ ಜೋರುಂಡಿ ನಾಯಿ
ಮೈತೆ ಮಿತ್ ಮೈತೆ ಮಿತ್ತು ಬೂರು ನಿತೆ ಬತ್ತ ನಿತೆ ನಂಗೆ ಹೆಂಗೆ ಅಗ್ಗಿಣ ಅಂದತೆ ಅಗ್ಗಿಣ ಇರ್ನ ಮೈತೆ ಮಿತ್ತು ಬೂರು ನಾಯು ನಾಯ್ತ ಬುದರ್ದದೆ ಒಂಜಿ ಟಾಮಿ ನನೊಂಜಿ ಜಾಕಿ. ಓ ಒಂಜಿ ಟಾಮಿ ಇನ್ನೊಂದು ಜಾಕಿ. ಟಾಮಿ ಸ್ವಲ್ಪ ಜೋರ ಅಂತಲ್ಲ ಅಲ್ಲ ಜಾಕಿ ಜೋರು. ಜಾಕಿ ಕೂಡ ಜೋರು ಉಂಟು. ಏ ನಿಮ್ಮನೇಲಿ ನಾಯಿ ಇಲ್ವಾ? ಯಾವ ನಾಯಿ? ಎಂತ ಹೆಸರೆಂತ ನಾಯಿದ್ದು? ಒಂದು ಬೊಗ್ಗೆ ತಾಯಿಲ ಒಂದು ಬೊಗ್ಗಿ ಮತ್ತೆ ಇನ್ನೊಂದು ಬೊಗ್ರ ಅಲ್ಲ ಬೊಗ್ಗ. ಕರೆಕ್ಟ್. ಹೇಗ್ ಕರಿತೀರಿ ನೀವು? ಹೇಗ್ ಕರಿತೀರಾ ಬೊಗ್ಗವನ್ನ? ಹೇಗ್ ಕರಿತೀರಿ ನೀವು? ಅದೇ ಕರೆಕ್ಟ್. ಈಗ ನೀವು ಒಂದು ಏನಾದ್ರು ಒಂದು ಹಾಕಿದ್ರಿ ಊಟಕ್ಕೆ, ಅವಾಗ ಏನ್ ಮಾಡ್ತೀರಿ? ಅದು ತಿಂದತ್ ಮೇಲ್ಹಾರಿ. ಮೇಲ್ಹಾರಿ ತಿಂದತ್. ಯಾವ್ದು ಅದು ಮೇಲ್ಹಾರಿ ತಿಂದತ್ತ? ದೇವ, ಅದು ಬೊಗ್ರ ಜೋರುಂಟಲ್ಲ. ಬೊಗ್ಗಿ ಜೋರು. ಅದೇ ಬೊಗ್ಗಿ ಅಷ್ಟು ಜೋರು ಯಾವ್ದಿಲ್ಲ ಗೊತ್ತುಂಟಾ? ಸ್ವಲ್ಪ ಹಾಂಕರ ಜೋರುಂಟು ಬೊಗ್ಗಿಗೆ ಅಲ್ಲ. ಕರೆಕ್ಟ್. ಓಕೆ. ಬೇರೆ ಹೆಸರು ಹೇಳಲಿಲ್ವಾ ಅದಕ್ಕೆ? ಜೂಲಿ. ನೀವು ಮೊನ್ನೆ ಪಟಾಕಿ ಎಷ್ಟು ಬಿಟ್ಟದ್ದು ನೀವು? ಬಿಡ್ತೀರಿ ನೀವು ಮೇಲೆ ನೋಡ್ತೀರ, ನೀವು ರಾಕೆಟ್ ಬಿಟ್ಟದ್ದು ಆಯ್ತಾ? ನೀವು ರಾಕೆಟ್ ಬಿಡ್ತೀರಿ. ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಓಕೆ. ಸೊ ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ ಕಾರ್ಯಕ್ರಮ ಮುಂದುವರೆದ. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಓಕೆ, ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಂಡ್ ರಾಕೆಟ್ ಬಿಟ್ಟಾಯ್ತಾ? ಇಲ್ವಾ? ಓಕೆ. ಬೆಕ್ಕಿತ್ತಾ ಮನೆಯಲ್ಲಿ? ಬೆಕ್ಕು? ಬೆಕ್ಕಿದೆಂತ ಹೆಸರು? ಅದೊಂದು ನಂಗೆ ಸ್ವಲ್ಪ ಕೇಳಬೇಕು. ಬೆಕ್ಕಿದೆಂತ ಹೆಸರು? ಸಿದ್ಧ. ದೇವ. ಓಕೆ. ಮತ್ತೆ ಬೇರೆ ಎಷ್ಟು ಬೆಕ್ಕಿತ್ತು? ಒಂದಾ? ಓಕೆ. ಹಾಗಾಗಿ ಅಯ್ಯೋ, ಸತ್ತೋಯ್ತು. ಯಾಕೆ, ಏನಾಯ್ತು? ನಿಮಗೆ ಯಾವ್ದು ಇಷ್ಟ? ನಾಯಿ ಇಷ್ಟನಾ ಅಲ್ಲ ಬೆಕ್ಕಿಷ್ಟನಾ? ಬೆಕ್ಕಾ? ಸಿದ್ಧ ಇಷ್ಟ ನಿಮಗೆ? ಮೊನ್ನೆ ಬಾವಿ ಹತ್ರ ಇತ್ತಲ್ಲ ಅದು ಸಿದ್ಧ, ನೀವಲ್ಲಿ ರಪಕ್ಕ ದೂಡಿ ಬಂದದಲ್ಲ? ನಂಗೆ ಗೊತ್ತು ನೀವು ದೂಡಿ ಮಾರ್ರ ಅದು ಬಾವಿ ಒಳಗೆ. ಹೌದಾ? ಆತರ ಮಾಡ್ಲಿಕ್ಕೆ ಹೋಗ್ಬೇಡಿ ಆಯ್ತಾ? ಪಾಪ ಅಲ್ಲ ಸಿದ್ಧ, ನಂತರ ಪಾಪ ಅಲ್ಲ ಸಿದ್ಧ. ಹೌದಾ? ಎಲ್ಲಿ ಎಂತಾಗಿದೆ? ಇಷ್ಟು ತನಕಾಗಿದೆ? ಎಲ್ಲಿ 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 ಉಂಟು ಹರ್ಪುದೆಲ್ಲ? ಯಾವುದು ಇದು ಬೊಗ್ರ ಎಂತ ಮಾಡ್ತದೆ? ಬೊಗ್ರ ಪಾಪನ? ಅದು ಸ್ವಲ್ಪ ಜೋರಿದೆ ಅಲ್ಲ? ಇಲ್ವಾ? ಬೊಗ್ರ ಯಾವ ತರ ಜೋರಿದ್ದಾನ ಬೊಗ್ರ? ಹೌದಾ? ಓಕೆ. ಇರ್ನೋಯೆ ಬೊಗ್ರೆನಾ? ಇರ್ನ ಎಲ್ಲೆಡು ಹೂ ಪುಚ್ಚ ಉಂಟು ಮಲ್ಲೆ ಪುಚ್ಚದ ಬುದರ್ದದೆ ಪುಚ್ಚದ ಬುದರ್ ನಾಯುಂಡೆ ರಾಖಿ ಉಂಡೆ ರಾಖಿ ಉಂಡೆ ಅಂದೆ ರಾಖಿ ಉಂಡ ಇಜ್ಜಿ ಆರೆ ಅಂತಿದ್ದು ಒಂದು ಮಲ್ಲೆಜ್ಜಿ ರಾಕಿ ಬಾರಿ ಜೋರು ಉಂಡತ್ತೆ ಹಿಂಗೆ ಗೊತ್ತಾಂಡು ಇದು ಏನು ಬರ್ತನೆ ಇಲ್ಲ ರಾಕಿ ಏನು ಮಾಡ್ಬೋದು ಹಿಂಗೆ ಹಾಕ್ಯುವ ಅಕ್ಕಿನ ಬಿರ ಹಾಕ್ಯುವ ನಾ ಬಾರಿ ಜೋರಲ್ಲೇ ಅಂದೆ. ನಿಮ್ಮನೇಲಿ ನಾಯಿ ಹೇಳಿದ್ರಲ್ಲ ಅದು ಜೋರ? ಅವ್ರು ಬೊಗ್ರ ಥರ ಹೇಳಿದ್ರಲ್ಲ, ಯಾಕೆ ನೀವು ಬೊಗ್ರ ಅಂತ ಇಡ್ಲಿಲ್ಲ? ನೀವು ಜಾಕಿ ಮತ್ತೆ ಟಾಮಿ. ಓಕೆ, ಆಗಲಿ. ಸೊ ನಿಮಗೆ ಫೇವ್ರೆಟ್ ವೆಜಿಟೇಬಲ್ಸ್ ಯಾವುದು? ನಿಮಗೆ ತರಕಾರಿ ಯಾವುದು? ಟೊಮೆಟೊನಾ? ಟೊಮೆಟೊ ಮತ್ತೆ ಸೌತೆ ಇಷ್ಟ ನಿಮಗೆ? ತರಕಾರಿ ಇಷ್ಟನಾ ನಿಮಗೆ?
ಕೋಳಿ ತಿನ್ನಲ್ವಾ ನೀವು? ಕೋಳಿ ತಿಂತೆ. ತಿಂತೀರಾ? ಓಕೆ. ಕೋಳಿ ಯಾವ್ದು? ಚಿಕನ್ ಸುಕ್ಕವಾ? ಚಿಕನ್ ಸುಕ್ಕ ತಿನ್ಬಿಟ್ಟಿರಿ? ಬಿರಿಯಾನಿ. ವಾ ಬಿರಿಯಾನಿ. ಬಿರಿಯಾನಿ ತಿನ್ಬಿಟ್ಟಿರಿ. ಓಕೆ. ಅದು ಹೀರೋ ತಿನ್ಬಾರೆ ಬಿರಿಯಾನಿಯಾ? ಕಬಾಬಾ? ಕಬಾಬ್ ಅತ್ತೆ ಅಂದತ್ತೆ. ಕರೆಕ್ಟ್ ಕಬಾಬ್. ಓಕೆ. ಸೊ ಈರೆ ಕಬಾಬ್ ಬೇರೆ ಈರೆ ಮಲ್ಪುನ ಬೊಕ್ಕ ಅಮ್ಮ ಮಲ್ಪೇರೆ. ಅಮ್ಮ ಮಲ್ಪೇರೆ ಈರು ಸಮ ತಿನ್ಪಿನಿ ಅತ್ತೆ. ಈರು ಮರಣಿ ಕೂಲಿ ಟೀಚರ್ಗೆ ಇದ್ದೀನಿ ಅದು ಕಬಾಬ್ ತಿನ್ನ ಕೂಲಿ ಪೋಯಿನಿ ಲೈಕ್. ಓಕೆ. ಎಂಕೊಂದು ಸ್ಟೋರಿ ಬನ್ನಿ ಕನ್ನಡ ಒಂದು ಸ್ಟೋರಿ ಬನ್ನಿ. ಯಾವ್ದಾದ್ರು ಒಂದು ಸ್ಟೋರಿ ಹೇಳಿ ನಂಗೆ. ಶಾಲೆಯಲ್ಲಿ ಕಲಿಸ್ತಾರಲ್ವಾ ಕೆಲವೊಂದು ಸ್ಟೋರಿ. ನಂಗೊಂದು ಸ್ಟೋರಿ ಹೇಳಿ. ನೀವು ನಂಗೊಂದು ಹೇಳ್ಬೇಕು. ಮತ್ತೆ ಒಂದು ಸ್ಟೋರಿ ಆಯ್ತಾ? ಕತೆ ಹೇಳ್ಬೇಕು ನಂಗೆ. ಒಂದು ಕತೆ ಹೇಳಿ ಆಯ್ತಾ? ನಂಗೆ ಹೇಳ್ಬೇಕು ನೀವು ಪ್ಲೀಸ್. ಕತೆ ಕತೆ ಉಂಟು. ಯಾವ ಕತೆ ಇತ್ತು? ಟೀಚರ್ ಒಂದು ಹೇಳಿದ್ರಲ್ವಾ ಕತೆ. ಒಳ್ಳೆ ಕತೆ ನೋಡಿ, 2 ನಿಮಿಷದಲ್ಲಿ ಆಗುವಂಥದ್ದು ಕತೆ. ಒಳ್ಳೆ ಕತೆ ಕನ್ನಡದಲ್ಲಿ ಹೇಳಿ, ನೋ ಪ್ರಾಬ್ಲಮ್. ಯಾವ್ದು ಹೇಳ್ತೀರಾ? ನೆನಪಾಗ್ತಿಲ್ಲ. ಪದ್ಯ ಹೇಳ್ತೀರಾ ಒಂದು? ಒಂದು ಪದ್ಯ ಹೇಳಿ. ಯಾವ್ದು ಪದ್ಯ ಹೇಳ್ತೀರಾ? ಪಾಠದ್ದು. ಓಕೆ. ರೆಡಿ ಅಲ್ಲ? ಅದಕ್ಕೆ ಮ್ಯೂಸಿಕ್ ಬೇಕಾ? ಬೇಡಲ್ಲ, ಮ್ಯೂಸಿಕ್ ಇಲ್ಲದೆ ನಮ್ದು ಪದ್ಯ ಎಲ್ಲ ಆಗ್ತದೆ. ಓಕೆ ರೆಡಿ? 1 2 3 ಸ್ಟಾರ್ಟ್. ಹೇಳಿ ಮಾರ್ರೆ ನೀವು. ಓಕೆ ರೆಡಿ? 1 2 3 ಸ್ಟಾರ್ಟ್. ಪಾಠದಾಗ್ತದೆ. ಯಾವ್ದು ಪದ್ಯ ಹೇಳ್ತೀರಾ? ಯಾವ್ದು ಪದ್ಯ ಅದು ಪಾಠದ್ದು? ಯಾವ್ದು? ಆನೆ ಬಂತೊಂದಾನೆ? ಅದಾದ್ರೂ ಹೇಳಿ. ಆನೆ ಬಂತೊಂದ. ಅದು ಫುಲ್ ಗೊತ್ತಿಲ್ಲ. ಆಯ್ತು. ಕರಡಿ ಬೆಟ್ಟ ಹತ್ತಿ ಮತ್ತೆ ಎಂತ ಬೀಳ್ತಾ? ಓಕೆ ರೆಡಿ? 1 2 3 ಸ್ಟಾರ್ಟ್. ಕರಡಿ ಬೆಟ್ಟ ಹತ್ತಿತು, ಅತ್ತ ಇತ್ತ ನೋಡಿತು, ಹಲಸಿನ ಮರ ಏರಿತು, ಹಣ್ಣು ಕಿತ್ತಿ ತಂದಿತು, ತಡ ಬಿಡಿಸಿ ಇಟ್ಟಿತು, ಅದಕ್ಕೆ ಜೇನು ಬೆರೆಸಿತು, ಹೊಟ್ಟೆ ಬಿರಿಯ ತಿಂದಿತು. ಹೊಟ್ಟೆ ಬಿರಿಯ ತಿಂದಿತು, ಮಲಗಿ ನಿದ್ದೆ ಹೊಡೆಯಿತು. ಸೂಪರ್ ಮಾರ. ಅದೀಗ ಎಲ್ಲಿ ಅಲ್ಲೇ ಉಂಟಾ ಮಲಗಿದ್ದು? ಅಲ್ಲೇ ಇದೆಯಾ? ಈಗ ಈಚೆ ಬರ್ಲಿಲ್ಲ. ಗೊತ್ತಿಲ್ಲ ಅಲ್ಲ? ಅದು ಪಾಠದ. ಅದೇ ಪಾಠದ. ಓಕೆ. ನೀವೊಂದು ಪದ್ಯ ಹೇಳಿ. ಯಾವ್ದು? ನಂಗೆ ಗೊತ್ತಿಲ್ಲ. ನಂಗೊಂದು ಪದ್ಯ ಹೇಳಿ ನೀವು ಮಾರ ಬೊಗ್ಗಿ ಎಲ್ಲ ಹೇಳಿ. ನೀವೊಂದು ಹೇಳಿ ಪದ್ಯ ನಂಗೆ. ಬೆಳಿಗ್ಗೆ ಒಂದು ಪದ್ಯ ಹೇಳ್ತಿದ್ರಲ್ಲ, ಯಾವ್ದದ್ದು? ಬೆಳಿಗ್ಗೆ ಒಂದು ಟಿವಿ ಮುಂದೆ ನಿಂತ್ಕೊಂಡು, ಟಿವಿ ಮೇಲೆ ನಿಂತ್ಕೊಂಡು ಒಂದು ಪದ್ಯ ಹೇಳಿದ್ರಿ ಮಾರ್ರೆ. ನಿಮ್ಗೆ ಒಂದು ಫೇವ್ರೇಟ್ ಪದ್ಯ ಹೇಳಿ. ನಂಗೆ ಗೊತ್ತಿಲ್ಲ, ನೀವು ಪದ್ಯ ಹೇಳಲೇಬೇಕು. ಅಲ್ಲ, ಇವ್ರು ಪದ್ಯ ಹೇಳ್ಬೇಕಲ್ಲ ಇವರು. ಹೇಳು. ಅವ್ರ ಪಾಪ ಹೇಳಿದಾರೆ. ಒಂದು ಪಾಠದ ಪದ್ಯ ಹೇಳಿ ನೀವು. ಹೇಳಿ ಮಾರ್ರೆ. ಪಾಠಲ್ಲೆಲ್ಲ ಮತ್ತೆಂತ ಮಾಡ್ತೀರ ನೀವು? ಒಂದು ಕತೆ ಹೇಳಿ. ಮತ್ತೆ ಯಾವ್ದು ಕತೆ ಹೇಳ್ತೀರಾ ಹೇಳಿ? ನಂಗೊಂದು ಕತೆ ಹೇಳಿ ಪ್ಲೀಸ್. ಹೇಳ್ತೀರಾ? ಮತ್ತೆ ಬೇರೆ ಏನು ಹೇಳ್ತೀರಾ? ನಿಮಗೆ ಯಾರು ಫೇವ್ರೇಟ್ ಆ್ಯಕ್ಟರ್? ಯಾರು ಆ್ಯಕ್ಟರ್ ಯಾರು ನಿಮಗೆ ಇಷ್ಟ? ಪಿಕ್ಚರಲ್ಲಿ ಹೀರೋ ಇದ್ದಾರಲ್ಲ, ಯಾರು ನಿಮಗೆ ಇಷ್ಟ? ರಾಜ್ಕುಮಾರ್ ನಿಮ್ಗೆ ಇಷ್ಟನೋ? ದೇವರೇ, ಹೌದಾ? ಸತ್ಯನಾ? ನೀವು ಇಲ್ಲಿ ಮುಖ ನೋಡಿ ನಂದು. ಈಗ ನಂದು ಮುಖ ನೋಡಿ ನೀವು ಹೇಳ್ಬೇಕು. ಈಗ ರಾಜ್ಕುಮಾರ್ ನಿಮ್ಗೆ ಇಷ್ಟನಾ? ಸತ್ಯನಾ ಇದು? ಓಕೆ. ರಾಜ್ಕುಮಾರ್ ಹೇಗೆ ಮಾತಾಡ್ತಾರೆ? ಸ್ವಲ್ಪ ಆ್ಯಕ್ಟಿಂಗ್ ಮಾಡಿ ಅಲ್ಲ. ಹೇಗೆ ಆ್ಯಕ್ಟಿಂಗ್ ಮಾಡ್ತಾರೆ ಅವರು? ರಾಜ್ಕುಮಾರ್ ನಿಮಗೆ ತುಂಬ ಇಷ್ಟ. ಯಾವ ಫಿಲ್ಮ್ ಇಷ್ಟ ನಿಮಗೆ? ಯಾವ ಪಿಕ್ಚರ್ ಇಷ್ಟ ರಾಜ್ಕುಮಾರ್ ಇದು? ಒಂದು ನೆನಪು. ಆನೆ ಮೇಲೆ ಹೋಗುದಲ್ಲ ಅವರು. ಮತ್ತೆ ರಾಜ್ಕುಮಾರ್ ನಿಮಗೆ ತುಂಬ ಇಷ್ಟನಾ ಮಾರ್ರೆ? ಆಗ್ಬೋದು ಮಾರ. ಗ್ರೇಟ್. ಯಾಕಂದರೆ ಅವರು ಒಳ್ಳೆ ಆ್ಯಕ್ಟರ್ ಅಲ್ಲ, ಅವರು ಒಳ್ಳೆ ಹೀರೋ ಅವರು. ನೀವು ಎಷ್ಟು ಸತಿ ನೋಡ್ತೀರಾ ಫಿಲ್ಮ್ ಅವ್ರದ್ದು? ಪಿಕ್ಚರ್ ಎಲ್ಲ ನೋಡಿದಿರ ಅವ್ರದ್ದು? ಯಾವ ಪಿಕ್ಚರ್ ನೋಡಿದ್ರಿ? ಒಂದು ಪಿಕ್ಚರ್ ನೋಡಿದ್ರಲ್ಲ, ಯಾವುದದು ಪಿಕ್ಚರ್? ಮೊನ್ನೆ ನೋಡಿದ್ದು ನೀವು ಟಿವಿಯಲ್ಲಿ. ನೆನಪು ಮಾಡಿ. ನಿನ್ನೆ ನೋಡಿದ್ದ? ಕರೆಕ್ಟ್, ನಿನ್ನೆ ನೋಡಿದ್ದು. ಯಾವುದು ಪಿಕ್ಚರ್? ಯಾವುದೊಂದು ಪಿಕ್ಚರ್ ನೋಡಿದ್ದು. ಅದ್ರ ಎಂತ ಸ್ಟೋರಿ ಅಂತ ಅದ್ರದ್ದು? ಎಂತ ಮಾಡ್ತಿದ್ರು ರಾಜ್ಕುಮಾರ್? ಕಾರ್
ಕಾರ್ ಬಿಡ್ತಿದ್ವಿ. ಕಾರ್ ಬಿಡ್ತಿದ್ರಾ? ಓಕೆ, ಕಾರ್ ಎಲ್ಲ ಪಿಕ್ಚರಲ್ಲಿ ಬಿಡ್ತಿದ್ರು ಅವರು. ಓಕೆ, ಮತ್ತೆ ಬೇರೆ ಏನು ನೋಡಿದ್ರಿ? ಕಾರ್ ಬಿಡ್ತಿದ್ದದ್ದು ಮಾತ್ರ ನೋಡಿದ್ದ ನೀವು? ಬೈಕ್ ಬಂತು. ಮತ್ತೆ ಬೇರೆ ಬಸ್ಸಲ್ಲಿ ಹೋದ್ರಲ್ಲ? ಬಸ್ ರೈಲು ಎಲ್ಲ ಬಂತು ನೋಡಿ. ಬಸ್ಸು ರೈಲು ಎಲ್ಲ ಬಂತು. ಮತ್ತೆ ಬೇರೆ ಏನಿತ್ತು? ಆಣೆ ಇತ್ತು ಅದರಲ್ಲಿ? ಆಣೆ ಇಲ್ವಾ? ಓಕೆ, ನಂಗೆ ಈಗ ಯಾವುದು? ರಾಲಿ ಇತ್ತಲ್ಲ? ಎಷ್ಟು ಚಕ್ರ ಇತ್ತು ಅದಕ್ಕೆ? ರಾಲಿಗೆ ಎಷ್ಟು ಚಕ್ರ ಇರ್ತದೆ ರೋಲಿಗೆ? 2 ಇರುದ? ಸೈಕಲ್ ಮಾರ್ರೆ, ಸೈಕಲ್ ಅದು ರೋಲಿ ಅಲ್ಲ, ಸೈಕಲ್ ಏನಂತ ಗೊತ್ತಾಗ್ಲಿಲ್ಲ. ರೋಲಿಗೆ 2 ಚಕ್ರ ಅಲ್ಲ, 2 ಎದುರುಗಡೆ ಮಾರ್ರೆ. ಹಿಂದೆ ಚಕ್ರ ಮತ್ತೆ ಎಂತ ಮಾರ್ತೀರ ನೀವು? ಹಿಂದೆದು 2? ಅದು 407 ಮೇ ಬಿ. ಮತ್ತೆ ಎದುರುಗಡೆ ಟೈರ್ ಇಲ್ವಾ? 2 ಎದುರುಗಡೆ 1 ಟೈರ್ ಅಂದ್ರೆ ಹಿಂದ್ಗಡೆ 2 ಅಂದ್ರೆ ಅದು ರಿಕ್ಷಾ ನೋಡಿದ್ ನೀವು? ಮತ್ತೆ ಎಂತ ನೋಡಿದ್ ನೀವು? ಒಂದ್ ಚಕ್ರ ಎಳ್ದದ? ಎಲ್ಡು ಸಾರಿ ಎಲ್ಡು ಇದಿತ್ತಲ್ಲ, 2 ಒಂದು ಚಕ್ರದಲ್ಲಿ 2 ಇತ್ತು. ಓ, ನೀವು ಯಾವ ಸೈಡ್ ನೋಡಿದ್ ನೀವು ಹೇಳಿ? ಓ ಕರೆಕ್ಟ್, ಇವ್ರು ಈ ಸೈಡ್ ನೋಡಿದ್. ಇಲ್ಲಿ 2 ಚಕ್ರ 2 ಇತ್ತು, ಅಲ್ಲಿ ಒಳ್ಳಿತ್ತಲ್ಲ, ಒಂದಿತ್ತಲ್ಲ ಚಕ್ರ ಎದುರುಗಡೆ. ಕರೆಕ್ಟ್. ನೀವು ಆಚೆ ನೋಡಿದ್ರೆ, ಆಚೆ ಕಡೆ ಹೋಗಿ ನೋಡಿದ್ರೆ ಅದೇ ಸೇಮ್ ಬರ್ತದೆ. ಆಚೆ 2, ಇಲ್ಲಿ 1, ಒಟ್ಟಿಗೆ ಎಷ್ಟಾಗ್ತದೆ? 6 ಚಕ್ರ. 1 2 3 4 ಅಲ್ಲ, 1 2 ಚಕ್ರದಲ್ಲಿ 2 ಇತ್ತು, ಇನ್ನೊಂದು 2 ಚಕ್ರದ ಅಲ್ಲಿತ್ತು, ಮತ್ತೆ 2 1 ಇತ್ತು, 1 ಅಳ್ಳಿತ್ತು. ಅದೆಲ್ಲ ಒಳ್ಳೆ ಸೇರಿಯಾಗಿ ನಿಮ್ಗೆ 6 ಚಕ್ರ ಇತ್ತು. ಗೊತ್ತಾಯ್ತಾ? 2 3 4 4 ಅಲ್ಲ, ಇದು 2 3 4. ಓಕೆ, ಇದು 4. ಓಕೆ, ಒಂದು ಈಗ ನಿಮಗೆ ಕನ್ನಡ ಇಷ್ಟ? ನಿಮಗೆ ಕನ್ನಡ ಮಾತಾಡೋದು ಇಷ್ಟನಾ? ತುಳು ಮಾತಾಡಲ್ವ ನೀವು? ಯಾಕೆ ತುಳು ಮಾತಾಡಲ್ಲ ನೀವು? ಬರಲ್ಲ? ನಾನು ಕಲಿಸ್ತೇನೆ ನಿಮ್ಗೆ, ಆಯ್ತಾ? ಎಂಚೊಲ್ಲರಿ ಇದು? ಎಂಚೊಲ್ಲರಿ? ಓಕೆ, ಈರೆಂಚೊಲ್ಲರಿಗೆ ಈರೆಂಚೊಲ್ಲರಿ ಏನ್ ಸೇಮ್ ಡ್ರೆಸ್ ನನ್ನ ಹತ್ರ ಇತ್ತು, ಸೇಮ್. ಇದು ನಂಗೆ ಕೊಡಿ ಆಯ್ತಾ? ಮಕ್ಕಂಗೆ ಕೊಡ್ಲೆ, ನಿಮ್ಗೊಂದು ಕೋಟ್ ಕೊಡ್ಲೆ, ಡ್ರೆಸ್ ಕೊಡ್ಲೆ, ಪಾಡಂ ಪೋಪೆ ಅವೇ ಯಾರು ಎನ್ನ ಕೋಟಿರ ಕೊಡ್ಲೆ. ಹೌದಾ? ವಾಚ್ ಬೋಡಿರಿಗೆ ನೋಡಿ. ಸ್ಕೂಲ್ಗೆ ಡ್ಯಾನ್ಸ್ ಮಾಡ್ತೀನಿ. ಇದು ಹುಟ್ಟಿದೇಳು ಸ್ಟೆಪ್ ರೇಂಜ್ ಮಾಡ್ತಾರೆ ರೀ. ಕಾಲ್ ಹತ್ರನಾ? ಬಗ್ಗೆ ಇಂಚ ಸ್ಟೆಪ್ಸ್ ಬರ ಮಲ್ಲಿ ಕರೆಕ್ಟ್ ಸ್ಟೆಪ್ಸ್ ಬರ ಸ್ಟಾರ್ಟ್ ಮಲ್ಪಲೆ ಇಂಚ ಸ್ಟೆಪ್ ಬರ ಮಾಡ್ತಾರೆ. ಬಾರಿ ಚೌಕ್ ಡ್ಯಾನ್ಸ್ ಮಾಡ್ತಾರೆ ಗತೆ ನಿಗಳು. ಇವ್ರು ಓಲ್ಪ ಇರ್ತಾರೆ, ಎದುರು ಹೊಡಿತಾರ, ಪಿರೋ ಹೊಡಿತಾರ, ಮಿಡಲ್ ಹಿಡಿತಾರ, ವೈಟ್ ಇರ್ತಾರ. 4ನೇ. ಓಕೆ, ಸ್ಟೆಪ್ಸ್ ಎಲ್ಲ ಹೇಗೆ ಇತ್ತು? ಸ್ಟೆಪ್ಸ್ ಯಾವ್ದು ಫಸ್ಟ್ ಸ್ಟೆಪ್ ಯಾವುದು? ಪದ್ಯ ಹೇಳಿ. ಯಾವುದು? 1 ಲೈನ್ ಹೇಳಿ ಪದ್ಯ. ಹುಟ್ಟಿದೇಳು ನಿಮಿಷದಲ್ಲಿ ದುಷ್ಟ ಪುತನಿಯ ಪುಂದೆ. ಯಾವ ಪದ್ಯ ಮಾರಾಜ? ಯಾವುದು? ಇರ್ಲಿ, ತೊಂದ್ರೆ ಇಲ್ಲ. ಫಸ್ಟ್ ಡ್ಯಾನ್ಸ್ ಸ್ಟೆಪ್ ಯಾವುದು? ಇದು ಫಸ್ಟ್ ಬಿಸಾಡುದು ಮತ್ತೆ ಹೆಕ್ಕುದು ಅಲ್ಲ? ಅದು ಎಂತದ್ದು ಪದ್ಯ ಹೇಳಿ? ಹುಟ್ಟಿದೇಳು ಮತ್ತೆ ಹೇಳುದಾ? ಓಕೆ. ಫಸ್ಟ್ ಯಾವ್ದು ಬಜು ಸ್ಟೆಪ್? ಅದಾದ್ಮೇಲೆ ಯಾವ್ದು? ಹೇಗೆ ಇದು? ಡಂಕ್ ಟಕ ಆಗ್ಬೋದು ಮಾರ. ಮತ್ತೆ ನೆಕ್ಸ್ಟ್ ಯಾವ್ದು? ಮತ್ತೆ ಈ ತರ. ನೀವು ಎಲ್ಲಿ ತ್ರಿಶೂಲ ಎಲ್ಲಿ ಹಾಕುದಾ ಮಾರ? ತ್ರಿಶೂಲ ಉಂಟಾ ಕೈಯಲ್ಲಿ? ಮತ್ತೆ ಎಂತ ನೆಕ್ಸ್ಟ್? ಓ ದೇವ. ಅದೇ ಮತ್ತೆ ಅದು ಈ ತರ ಕೂಗುದಾ? ಓಕೆ. ಅದಾದ್ಮೇಲೆ ಹೂಗೆ ಆಯ್ತು. ಈ ತರ ಎಲ್ಲ ಹೆಕ್ಕುದೇ ಅಲ್ಲ ನಿಮ್ದು? ಆಗ ನೀವು ಬಿಸಾಡಿದ್ರಿ, ಹೆಕ್ಕಿದ್ರಿ, ಕೂಗಿದ್ರಿ, ಮತ್ತೆ ಪುನಃ ಹೆಕ್ಕಿದ್ರಿ, ಮತ್ತೆ ನೆಕ್ಸ್ಟ್ ಯಾವ್ದು? ಮತ್ತೆ ಯಾವ್ದು? ಮತ್ತೆ ಬಿದ್ರಲ್ಲ, ಸ್ಟೇಜ್ ಇಂದ ಕೆಳಗೆ ಬಿದ್ರಂತೆ. ಅಲ್ಲಿ ಹೆಡ್ ಮಾಸ್ಟರ್ ಇದ್ದಂತೆ, ಅವ್ರ ಕಾಲಲ್ಲಿ ಬಿದ್ರ, ಕಾಲ್ಗಡೆ ಬಿದ್ರ ನೀವು? ಇಲ್ಲ, ಆಗ್ಬೋದು ಮಾರ. ಗ್ರೇಟ್. ನೀವು ಡ್ಯಾನ್ಸ್ ಮಾಡ್ಲಿಲ್ವಾ? ಮತ್ತೆ ಎಂತ ಮಾಡಿದ್ರಿ ಮಾರ? ಯಾವ ಡ್ಯಾನ್ಸ್ ಮಾಡಿದ್ದು ಹೇಳಿ? ಯಾವ ಡ್ಯಾನ್ಸ್ ಮಾಡಿದ್ದು? ಗಾಳಿಪಟ. ಓ ದೇವರೇ, ನೀವೇ ಒಂದು ಗಾಳಿಪಟ ತರದಿರಿ ಮಾರ. ಗಾಳಿಪಟ ಪದ್ಯ ಯಾವ್ದು ಹೇಳಿ? ಹೇಗೆ ಅದು?
ಎಂತ ಗೊತ್ತಿಲ್ಲ. ಯಾವ ಸ್ಟೆಪ್ ಯಾವ್ದು ಹಾಕಿದ್ದು? ಅವರು ಸ್ಟೆಪ್ ಮಾಡಿ ಹೇಳಿದ್ರು. ಯಾವ ಸ್ಟೆಪ್? ನೀವು ಎಲ್ಲಿದ್ರಿ? ಫಸ್ಟ್ ಎಲ್ಲಿದ್ರಾ ಮತ್ತೆ ಸೆಕೆಂಡ್ ಎಲ್ಲಿದ್ರಾ? ಫಸ್ಟ್. ಓಕೆ. ಯಾವ ಸ್ಟೆಪ್ ಹೇಗೆ? ಗಾಳಿಪಟ ಅದೇಯಾ? ಪಟ ಗಾಳಿಪಟವಾ? ಓಹೋ, ಹೇಗೆ ಸ್ಟೆಪ್ ಯಾವುದು? ಫಸ್ಟ್ ಸ್ಟೆಪ್ ಯಾವುದು? ಫಸ್ಟ್ ಸ್ಟೆಪ್ ಅದೇ ಪಟ ಹೌದು. ಸ್ಟೆಪ್ ಯಾವ ಥರ ಮಾಡಿದ್ರಿ? ಡ್ಯಾನ್ಸ್ ಹೇಗೆ ಮಾಡಿದ್ರಿ? ಡ್ಯಾನ್ಸ್ ಇದು ಸ್ನಾನ ಮಾಡ್ದ ನೀವು? ಹೌದಾ? ಮತ್ತೆ ಯಾವ್ದು ಹೇಗೆ ಇದಾದ್ಮೇಲೆ ಇದು ಸಾಬೂನು ಹಾಕೋದು. ಮತ್ತೆ ಯಾವುದು? ಹಾಂ, ಮತ್ತೆ ಇದಾಯ್ತು. ಇದಾದ ನಂತರ ಇದು ಜಾಗಿಂಗ್. ಓ, ಸ್ನಾನ ಮಾಡಿದ ನಂತರ ಜಾಗಿಂಗ್. ಓಕೆ. ನೆಕ್ಸ್ಟ್ ನೆನಪಾಡಿ ಬೇಗ. ಓಡುದು ಎಲ್ಲಿ? ಅಷ್ಟೇ ಸ್ಟೆಪ್ ನಿಮ್ದು? ಮತ್ತೆ ಸುಮಾರು ಇತ್ತೆ. ಯಾವ್ದು? ಫಸ್ಟ್ ಹೀಗೆ, ಮತ್ತೆ ಯಾವುದು? ಪುನಃ ಓಡುದ? ನೀವು ಎಷ್ಟು ಓಡ್ತೀರಿ ಮಾರ್ರೆ? ಮತ್ತೆ ನೆಕ್ಸ್ಟ್ ಯಾವುದು? ನೆನಪು ಮಾಡಿ ಬೇಗ. ಓಕೆ. ಇರು ಚಾಪರ್ ಅಂತಾರೆ ಕಾಂಡೆ ಬಾಜಂದ ಕೇರಿ ಅಂಚನೆ ದೀದ್ ಬೈದಾರ ಅಂಚನೆ ದೀದ್ ಬೈದಾರ ನೀರು ದೆಕ್ಕದ ಬಲೆ ಅವೇ. ಓಕೆ, ಬ್ರೇಕ್ ಆಯ್ತಂಗ. ಓಕೆ, ಸೊ ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ. ಸಣ್ಣ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದೆ. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಂಡ್ ಮೇಡಮ್, ನೀವು ಭಜನಕ್ಕೆ ದಾಂಡೆ? ಓಕೆ, ನಿಮ್ಗೆ ಯಾವ್ದು ಚಾಕ್ಲೇಟ್ ಇಷ್ಟ? ತುಂಬ ಹೇಳಿ, ಯಾವ ಚಾಕ್ಲೇಟ್ ಇಷ್ಟ? ಯಾವ್ದಾದ್ರು ನಮ್ಗೇನು ಚಾಕ್ಲೇಟ್ ಆದ್ರೆ ಆಯ್ತಲ್ಲ. ರೌಂಡ್ ಇರುದು ಎಂತ ಮರ ಅದು? ರೌಂಡ್ ಇರುದು ಚಕ್ರ, ಬಂಡಿಯ? ಮತ್ತೆ ಯಾವುದು ಚಾಕ್ಲೇಟ್ ತುಂಬ ಇಷ್ಟ ನಿಮ್ಗೆ? ಎಷ್ಟು ತಿಂತೀರಿ ಚಾಕ್ಲೇಟ್? 5? ನೀ ಈ ರೀತಿ ಚಾಕ್ಲೇಟ್ ತಿಂತೀರಿ? ಒಂಜ, ರೆಡ್ಡ, ಮೂಜ, ಓ ಚಾಕ್ಲೇಟ್ ಇಷ್ಟ ಇರಿಗೆ? ಓ ಚಾಕ್ಲೇಟ್, ಕಿಟ್ ಕ್ಯಾಟ್, ಮಂಚ, ಓ ಇಷ್ಟ ಇರಿಗೆ? ಇದು ತಿನ್ಪುನೇ ಚಾಕ್ಲೇಟ್. ಕಿಟ್ಕೆಟ್ ಈ ರೀತಿ ಒಂದು ಪದ್ಯ ಬನ್ನಿ. ಪದ್ಯ ಬಾರಿ ಚೌಕ್ ಬಂದ್ ಬರ್ಗೆ ಪದ್ಯ ಅನ್ಬಾರ ಪದ್ಯ ಬನ್ನಿ. ಆರಂತೆ ಸ್ವರ ಸೆಟ್ ಮಾಡ್ಕೊಂಡು ಇದು ಮಲ್ಪ್ಲೆ ಸ್ವರ ಸೆಟ್ ಮಾಡ್ತಾ ಇದ್ದಾರೆ. ರೆಡಿ? 1 2 3 ಸ್ಟಾರ್ಟ್. ಪಲ್ಲೆ ಜಿಂಕೆ ಮರಿ. ಜಿಂಕೆ ಮರಿ ಉಂಟಿಗೆ. ಜಿಂಕೆ ಮರಿ ನಿಮ್ದು ಯಾವ್ದು? ನಾಯಿ ಮರಿಯಾ? ನಿಮ್ದು ಯಾವ್ದ್ರಿ? ಅವ್ರದ್ದು ಯಾವ್ದಿಲ್ಲ. ಓಕೆ, ಈ ಪಲ್ಲೆ ಜಿಂಕೆ ಮರಿನಾ, ನಾಯಿ ಮರಿನಾ, ಪುಚ್ಚೆ ಮರಿನಾ, ಹೂ ಮರಿನಾ? ಪಲ್ಲೆ ಓಯ್ ಅಲ್ಪ ಇರ ಜಿಂಕೆ ದೋಜೊಂದುಂಡೆ, ಅಲ್ಪ ಜಿಂಕೆ ದೋಜೊಂದುಂಡು, ಮುಲ್ಪ ನಾಯಿ ದೋಜೊಂದುಂಟುಲೆ ಅಷ್ಟೇ. ಓಯ್ 6 ಪೋಟಿಗೆ ಹಾಪುಂಡಿ. ಓಕೆ, ತೂಪಿಜರ ಉಂಡೆ ಟೀಚರ್ ಹೇಳಿದ ಉಂಡೆ. ಉಂಡೆ ಹೂ ಉಂಡೆ ಓಲುಂಡೆ ಬಹು ತಿನ್ಪರಿ ಉಂಡೆ ತಿನ್ಪಾರ. ಏನೇ ತಿನ್ಪಾರ ಮಾರ? ಇರೆಗೆ ಹೋಗಿ ಇಷ್ಟ ಪುಳಿಯೋಗರೆ ಇಷ್ಟ ನೀರಿಗೆ? ಓಕೆ, ಬಕ್ಕ ಬ್ಯಾತದಾದ ಅಲ್ಪರ ಅಮ್ಮ
దోశ మలిపోయారా? దోశ ಅಂಬಡೆ ಮಲ್ಪೇರಿ, ಗೋಲಿ ಬಜ್ಜಿ ಮಲ್ಪೇರಿ, ಚಕ್ಕುಲಿ ಮಲ್ಪೇರಿ. ನಿಮ್ಗೆ ಯಾವ್ದು ಮಾಡ್ತಾರೆ ಮನೇಲಿ? ಯಾವ್ದೆಲ್ಲ ಮಾಡ್ತೀರಾ? ಇಡ್ಲಿ, ಇಡ್ಲಿ ಮತ್ತೆ ದೋಸೆ ಮತ್ತೆ ಗೋಲಿ ಬಜ್ಜಿ. ಹಾ, ಹೌದಾ? ಭಯಂಕರ ಮಾರ. ಗೋಲಿ ಬಜ್ಜಿ ಮತ್ತೆ ಅಂಬಡೆ, ಬನ್ಸ್ ಮಾಡ್ತಾರ? ಪುಲಾವ್ ಮಾಡ್ತಾರ? ಪರೋಟ ಮಾಡ್ತಾರ? ಪರೋಟ ಮಾಡಲ್ಲ. ಓಕೆ ಓಕೆ. ಸೊ ಅವ್ರ ಹತ್ರ ಕೇಳಿ ಏನು ಮಾಡ್ತಾರೆ ಮನೇಲಿ ಕೇಳಿ, ನೀವು ಕೇಳಿ, ನಾನು ಕೇಳಿದ್ರೆ ಮಾತಾಡಲ್ಲ ಅವರು. ಕೇಳಿ ಕೇಳಿ ಕೇಳಿ. ಅದ್ವಿಕ್ ಅದ್ವಿಕ್ ಕೇಳಿ. ಅದ್ವಿಕ್ 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 ಹಾಂ ಹೇಳಿ ಕೇಳಿ. ಎಂತ ತಿಂಡಿದಾದೆ ಕೇಳಿ. ತಿಂಡಿದಾದ. ಹಾಂ ಅದ್ವಿಕ ತಿಂಡಿದಾದ ಕೇಳಿ. ಮತ್ತೆ ಬೇರೆ ಬೇರೆ ಏನು ಕೇಳ್ತೀರ ಅವ್ರ ಹತ್ರ? ಓ ಪ್ರಾಣಿ ಇಷ್ಟಕ್ಕೇನ್ಲಿ? ಓ ಪ್ರಾಣಿ ಇಷ್ಟ. ಓ ಪ್ರಾಣಿ ಇಷ್ಟ ಅದ್ವಿಕ್. ಓ ಕೇಳಲಿ ಕೇಳಲಿ ಕೂಡ ಕೇಳಲಿ. ಓವುಂದು ಇಷ್ಟೇನಾ? ಓವಿಗೆ ಓವಿಗೆ ಪ್ರಾಣಿ ಇಷ್ಟ. ಪ್ರಾಣಿ ಇಷ್ಟ. ಪಿಲಿ ಇಷ್ಟನೇ ಕೇಳಲಿ. ಇಲ್ಲಿನಾ? ಹಾ ಪಿಲಿಗೆ ಇಷ್ಟ ಕೇಳಿ. ಅದೇನಾ? ಪಿಲಿ. ಓಯ್ ಮೈ ಗಾಡ್ ಲಯನ್. ಏ ಹುಲಿ ಮಾರ್ರೆ, ಹುಲಿ ಹುಲಿ. ಇಲ್ಲಿನಾ? ಹಾ ಮತ್ತೆ ಪಿಲಿ ಮತ್ತೆ ನಾಯ ಅಪ್ಪಡೆ. ಹಾ ಪಿಲಿ ಇಷ್ಟನೇ ಕೇಳಲಿ. ಪಿಲಿ ಇಷ್ಟನಾ? ಪುಚ್ಚೆ 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 ಇಷ್ಟನೇ? ಪುಷ್ಟೆ. ಪುಚ್ಚೆ ಅಲ್ಲ ಪುಚ್ಚೆ. ನಾಯಿ ಇಷ್ಟನೇ ಕೇಳಲಿ. ನಾ ಇಷ್ಟದ. ನಾಯಿ ಒಂದು ಪೆರ್ಮರ್ ಇಷ್ಟನೇ ಕೇಳಲಿ. ನಮಸ್ತೆ ಮಾರ್ರೆ. ಪೆರ್ಮರ್ ಇಷ್ಟನೇ ಕೇಳಲಿ ಕೇಳಲಿ. ಇಷ್ಟನಾ? ಹಾ ಇಜ್ಜದಿ ಬೊಗ್ರೆ ಇಷ್ಟನೇ ಕೇಳಲಿ. ಕೇಳಲಿ ಕೇಳಲಿ. ಬೊಗ್ರೆ ಇಷ್ಟ. ಬಗ್ಗಿ ಇಷ್ಟನಾ? ಹಾ ಬೊಗ್ಗಿ ಇಷ್ಟನೇ ಕೇಳಲಿ. ಬಗ್ಗಿ ಇಷ್ಟ. ಇಷ್ಟನ ಪಲ್ಲೆ ಮಾರ್ರೆ. ಆ ಬಾಬು ಏನದಿಲ್ಲ. ಹಾ ಚಾಕ್ಲೇಟ್ ಹೂ ಇಷ್ಟ ಕೇಳಲಿ. ಚಾಕ್ಲೇಟ್ ಓ ಇಷ್ಟ. ಕಿಟ್ಕೆಟ್ ಇಷ್ಟನಾ? ಕಿಟ್ಕೆಟ್ ಇಷ್ಟನಾ? ಓಕೆ. ಕ್ಯಾಡ್ಬರೀಸ್ ಇಷ್ಟನೇ? ಕ್ಯಾಡ್ಬರೀಸ್ 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 ಇಷ್ಟನೇ ಕೇಳಲಿ. ಕ್ಯಾಡ್ಬರಿ ಇಷ್ಟನಾ? ಹಾ ಇಡ್ಲಿ ಇಷ್ಟನೇ? ಇಡ್ಲಿ ಇಷ್ಟ. ಪುಲಾವ್ ಇಷ್ಟನೇ? ಪುಲಾವ್ ಇಷ್ಟನಾ? ಹಾ ಪುಲಾವ್ ಇಷ್ಟ. ಇದೆರಡಗೇನ? ಅತ್ತ. ಇದೆರಡಗೇನು? ಪುಲಾವ್ ಇಷ್ಟನೇ? ಏನ? ಪುಲಾವ್ ಇಷ್ಟನೇ? ಪುಲಾವ್ ಇಷ್ಟನಾ? ಪರೋಟ ಇಷ್ಟ? ಪರೋಟ. ಪರೋಟ ಇಷ್ಟ. ಈತ ಪಾತ್ರೆಲ್ಲ ಅರ ಪಾತ್ರೆ ಅದೇ ಬಗ್ಗೆ ಈರೆ ಪಾತ್ರೆ. ಚಾಲೆ ಪೋಪರಗೆಲ್ಲೇ? ಶಾಲೆ ಪಪ್ಪರ. ಬೋಪೇರಿಗೆ ತೆಮ್ಮಲತ್ತೀರಿ. ಅಲ್ಲ ಅರ ಆರು ಬೋಪೇರಿಗೆ. ಓಕೆ. 8ನೇ ಕ್ಲಾಸ್ಗೆ ಎಲ್ಲಿ? 8ನೇ ಕ್ಲಾಸ್. 8ನೇ ಕ್ಲಾಸ್ ಎಲ್ಲಿ? 8ನೇ ಕ್ಲಾಸ್. ಕೂಡ ಬಗ್ಲೆ ಅಂತ ಓಕೆ. 8ನೇ ಕ್ಲಾಸ್ ಯಾರು ಪಂಪಿಸಿರತ್ತ ಮಾರ್ರೆ? ಹಾ ಕಾಲೇಜಾ ಕೇಳಿ. ಕಾಲೇಜಾ? ಡಿಗ್ರಿಯಾ? ಡಿಗ್ರಿಯಾ? ಫಸ್ಟ್ ಪಿ.ಯು.ಸಿಯಾ? ಎರಡನೇ ಕ್ಲಾಸಾ? 8ನೇ ಕ್ಲಾಸ್. ಆಯ್ತು ಬಾಬು ನಿಮ್ಗೆ ಸಾಕಾಯ್ತಲ್ಲ. ಯಾರು ಬಂದಿದ್ದಾರೆ ಮನೆಯಿಂದ? ಅಣ್ಣ. ಇಲ್ಲಿಗೆ ಯಾರು ಬಂದದ್ದು ಮಾರ? ಅಮ್ಮ ಮಾರ. ಅಮ್ಮನ ಹೆಸರೇನು? ಅನಿತಾ. ಹಾ ಅನಿತಾ. ಅನಿತಾ. ಓಕೆ. ಅಪ್ಪನ ಹೆಸರೇನು? ರಾಜೇಶ. ಆ ರಾಜೇಶ. ಓಕೆ. ಅಮ್ಮನ ಹೆಸರು ಆ ಅನಿತಾ. ನಿಮ್ಮ ಹೆಸರು? ಆ ಲೋಹಿತಾ. ಓಕೆ ಓಕೆ. ಅಜ್ಜನ ಹೆಸರು? ಅಜ್ಜನ ಹೆಸರು? ಅಚ್ಯುತ. ಓಕೆ ಓಕೆ. ಎಲ್ಲ ಅಲ್ಲ. ಓಕೆ ಇರಲಿ. ಸೊ ಅಮ್ಮನ ಜೊತೆ ಮಾತಾಡ್ತೇನೆ ಈಗ. ಓಕೆ. ಹಾಂ ನೀವು ಆಗೆಲ್ಲ ಹೇಳಿದ್ರಲ್ಲ ಸುಳ್ಳ ಮತ್ತು ಬೊಗ್ರದೆಲ್ಲ ಕೇಳಿಕೊಂಡು ನನಗೆ ಬೊಗ್ಗಿದೆಲ್ಲ. ಓಕೆ. ಎಸ್ ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ಅನಿತಾ ಅಂತ. ನೀವು ಕೂಡ ಅನಿತಾ ಹೇಳ್ತೀರಾ? ಓಕೆ ಓಕೆ. ಸೊ ಗ್ರೇಟ್. ಆ್ಯಂಡ್ ಇವ್ರ ಮನೇಲಿ ಸೈಲೆಂಟಾ ಹೇಗೆ? ಸ್ವಲ್ಪ ಸೈಲೆಂಟ್, ಸ್ವಲ್ಪ ಜೋರೆ. ಸ್ವಲ್ಪ ಜೋರು ಸ್ವಲ್ಪ ಸೈಲೆಂಟ್ ಅಲ್ಲ? ಓಕೆ. ಆದ್ರೂ ಗೊತ್ತಾಗಲ್ಲ ಮಾರ. ಸೈಲೆಂಟ್ ಅಲ್ಲ ನೀವು? ಪಾಪ ಇವ್ರು ಪಾಪ ಅಲ್ಲ? ಏನಿಲ್ಲ, ಸ್ವಲ್ಪ ಜೋರೆ ಅಲ್ಲ, ಸ್ವಲ್ಪ ಜೋರಿದ್ದಾರೆ. ಓಕೆ. ಮನೇಲಿ ಏನೆಲ್ಲ ತಂಟೆ ಮಾಡ್ತಾನೆ ಹೇಳಿ, ಒಂದೊಂದು ಲೀಸ್ಟ್ ಹೇಳಿ ನಂಗೆ. ಮನೆಯಲ್ಲಿ ಜಾಸ್ತಿ ಇರುವುದಿಲ್ಲ, ಅಕ್ಕಪಕ್ಕದ ಮನೆಯಲ್ಲೇ ಜಾಸ್ತಿ. ಅಯ್ಯೋ ಅಯ್ಯೋ ಅಯ್ಯೋ. ಏನದು ಅಕ್ಕಪಕ್ಕದಲ್ಲಿ? ಅಲ್ಲಿ ಎಲ್ಲ ಮಕ್ಳಿದಾರಲ್ವಾ ಆಟ ಆಡ್ಲಿಕ್ಕೆ, ಹಾಗಾಗಿ. ನೀವು ಬೈತೀರಾ ಇವರಿಗೆ? ಇಲ್ಲ. ಪಾಪನ ನೀವು? ಅಮ್ಮ ಪಾಪನ? ಸತ್ಯ ಹೇಳಿ ನೀವು. ಪಾಪ. ಮತ್ತೆ ಯಾರು ಜೋರು ಮನೆಯಲ್ಲಿ? ಅಪ್ಪ ಜೋರು ಇದ್ದಾರೆ. ಓಕೆ ಓಕೆ.
ಸೊ ನೀವು ಏನು ತಿಂಡಿ ಇವ್ರಿಗೆ ತುಂಬ ಇಷ್ಟ ಆಗುತ್ತೆ ನೀವು ಮಾಡಿರುವಂಥದ್ದು? ಅವನಿಗೆ ಪೂರಿ ಅಂದ್ರೆ ತುಂಬಾ ಇಷ್ಟ. ಹೌದಾ? ಓಕೆ. ಪೂರಿ ಎಷ್ಟು ತಿಂತಾರೆ? ತಿನ್ನೋದು ಒಂದೇ ಯಾಬೇ ಒಂದೇ ಇಷ್ಟ ಅಂದ್ರೆ 10 ತಿಂತೀರ ನೆನ್ಸ್ಕೊಂಡೆ ಮಾರ್ರೆ. ಆಗ್ಲಿ. ಸೊ ಈಗ ನೀವು ಹೇಳುದು ಪೂರಿ ಇಷ್ಟ. ಕಿಚನ್ ಅಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ತಾರ ನಿಮ್ಗೆ ಸ್ವಲ್ಪ ಆದ್ರೂ ಏನಾದ್ರು ಪಾತ್ರೆ ತೊಳೆಯೋದು, ನೆಲ ಒರೆಸೋದು? ಇಲ್ಲ, ನೆಲ ಒರೆಸ್ಲಿಕ್ಕೆ ಒಮ್ಮೊಮ್ಮೆ ಹೋಗ್ತಾನ? ಬಕೆಟ್ ಒಳಗೆ ಇಡ್ತಾನ ಅಂತ ಅವನು ನೀರಿದ್ದು ಅಲ್ಲ? ಕರೆಕ್ಟ್. ಓಕೆ. ಸೊ ಏನಾಗ್ಬೇಕು ಇವರು ಇನ್ ಫ್ಯೂಚರ್ ಅಲ್ಲಿ ಏನಾಗ್ಬೇಕು ಅಂತ ಯೋಚನೆ ಮಾಡಿದ್ರ? ಅವನಿಗೆ ಏನ್ ಇಷ್ಟ ಇದೆಯಾ ಅದೇ ಆಗ್ಬೇಕು. ಏನ್ ಇಷ್ಟ ಅಂತ ಇವರಿಗೆ? ಅವನಿಗೆ ಏನ್ ಇಷ್ಟ ಅಂತ ಕೇಳಿದ್ರಿ ಹೇಳಲ್ಲ ಸರ್. ಹೌದಾ? ಪೊಲೀಸ್ ಆಗ್ತಾನ ಅಂತ ಇವನು? ಸೈಲೆಂಟ್ ಇರ್ತಾನೆ. ಸೈಲೆಂಟ್ ಆದ್ರೆ ಇವನು ಸೈಂಟಿಸ್ಟ್ ಆಗ್ತಾನೆ. ಪೊಲೀಸ್ ಆಗ್ತೀರಾ? ಏನ್ ಇಷ್ಟ ರೀ ನಿಮ್ಗೆ? ಏನಿಷ್ಟ ನೀವು ಏನಾಗ್ಬೇಕು? ಹಾಂ, ಏನಾಗ್ಬೇಕು ನೀವು ದೊಡ್ಡವರು ಆದ್ಮೇಲೆ? ನೀವೆಲ್ಲ ಮೇಲೆ ನೋಡ್ತೀರಾ ಅಂದ್ರೆ ಏನೋ ಒಂದು ಏರೋಪ್ಲೇನ್ ಇದೊಂದು ದೊಡ್ಡದು ಏನಾದರೂ ಮಾಡ್ತೀರಾ ಅಂತ. ದೊಡ್ಡ ಏರೋಪ್ಲೇನ್ ಒಂದು 1,000 ಜನ ಹೋಗುವಷ್ಟೇ. ಏನಾಗ್ತೀರಾ ದೊಡ್ಡವರಾದ್ಮೇಲೆ? ಡಾಕ್ಟ್ರಾ? ಡಾಕ್ಟ್ರ್ ಯಾವ್ದ್ರದ್ದು ಹಲ್ಲಿದ್ದ? ಅದೇ ಹೇಳ್ತಾ ಇರ್ತಾನೆ ಸರ್. ಹೌದಾ? ಡಾಕ್ಟರ್ ಆಗ್ತಾರೆ ಅಂತ? ಓಕೆ, ಸೂಪರ್. ಡಾಕ್ಟರ್ ಆಗಿ ಆಯ್ತಾ? ನೀವು ಕಲಿಬೇಕು, ಒಳ್ಳೇದು ಮಾಡಿ ಆಯ್ತಾ? ನಾಳ್ದು ಎಕ್ಸಾಮ್ ಯಾವಾಗ ನಿಮ್ಗೆ? ಎಕ್ಸಾಮ್ ಒಂದಾಯ್ತಾ? ಒಳ್ಳೆ ಮಾರ್ಕ್ಸ್ ತೆಗಿತಾರ? ತೆಗ್ದಿದ್ದಾನೆ. ಇಂಗ್ಲಿಷಲ್ಲಿ ಸ್ವಲ್ಪ ಹಿಂದೆ ಇದ್ದಾನೆ. ಹೌದಾ? ತೊಂದರೆ ಇಲ್ಲಪ್ಪ. ಇಂಗ್ಲೀಷ್ ನಾವು ಸ್ವಲ್ಪ ಹಿಂದೆ ಇದ್ದೇವೆ ಆಯ್ತಾ? ಇಂಗ್ಲೀಷಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೀರಿ ನಾಳ್ದು. ಓಕೆ. ಏನಾದರೂ ಡೌಟ್ಸ್ ಇದ್ರೆ ನಂಗೆ ಕೇಳಿ, ನಾನು ಇಂಗ್ಲೀಷದ ಬಗ್ಗೆ ಹೇಳ್ತೇನೆ ನಿಮ್ಗೆ ಆಯ್ತಾ? ನನ್ನ ಇಂಗ್ಲೀಷ್ ಹಾಗೆ ಉಂಟು. ಓಕೆ. ಸೊ ಇವರ ತಂದೆ ಸ್ವಲ್ಪ ಜೋರ? ತಂದೆ ಏನು ಮಾಡ್ತಾ ಇದ್ದಾರೆ? ಅವ್ರ ಮನೇಲಿರ್ತಾರೆ, ಮೇಸ್ತ್ರಿ ಕೆಲಸ. ಹೌದಾ? ಓಕೆ. ಸ್ವಲ್ಪ ಜೋರಿದ್ದಾರೆ ಅಂತಲ್ಲ ಇವ್ರು ಹೇಳಿದ್ರೆ? ಇಲ್ಲ. ಓಕೆ ಓಕೆ. ಅವ್ರು ತುಂಬಾ ಸೈಲೆಂಟ್, ಹಾಗಾಗಿ ಮಗನು. ಹೌದಾ? ಓಕೆ ಓಕೆ. ಅವರು ಸೈಲೆಂಟ್, ನೀವು ಸೈಲೆಂಟ್. ಆದ್ರೆ ಅಪ್ಪ ಯಾಕೆ ಜೋರು ಹೇಳಿದ್ ನೀವು? ಹೊಡಿತ್ರ? ಆಗ್ಲಿ. ಆಲ್ ದಿ ಬೆಸ್ಟ್ ಮೇಡಮ್ ನಿಮ್ಗೆ. ಥ್ಯಾಂಕ್ ಯು. ಶಿವರಾಜ್ ಕುಮಾರ್ ಏರ್ ಬೈದಿರ್ ಬನ್ನಿ. ಶಿವರಾಜ್ ಕುಮಾರ್ ಅಂತ ಏನ ಪುತ್ರ ಶಿವರಾಜ್ ಕುಮಾರ್ ಅಂತ. ರವಿಚಂದ್ರನ್, ಸುದೀಪ್, ಅವಲತ್ತ ಗಣೇಶಿ ಅವರಚ್ಚ. ಪುನೀತ್ ರಾಜ್ಕುಮಾರ್ ಅವಲತ್ತ. ಕಾರ್ತಿಕ್ ಎನ್ನ ಬುಧರ ಎರಡು ಗುಪ್ಪಡ ಅವ ಅವಲತ್ತ ಪಡ. ಯಾರು ಬೈದಿರಿ? ಇಲ್ಲಡ್ದೆ ಅಮ್ಮ ಬೈದಿರಿ, ಅಜ್ಜರು ಬೈದಿರಿ, ಅಜ್ಜಿ ಬೈದಿರಿ, ಬಕೀರ್ ಬೈದಿರಿ. ಹೆಚ್ಚಿನ ಅಂಶ ಪಪ್ಪಮ್ಮ ಬೈದಿರತ್ತೆ. ಓಕೆ. 2 ಪಾತ್ರವೇನು ಇರು ಮಸ್ತ್ ಜೋರು ಗೊತ್ತರೆ. ಓಕೆ. ಎಸ್, ನಮಸ್ತೆ ಮೇಡಮ್. ನಮಸ್ತೆ. ಆಶಾ. ಓಕೆ. ಸೊ ಮೇರೆ ಇಲ್ಲಡು ಸೈಲೆಂಟ್ ಅಂತ ಸೈಲೆಂಟ್ ಅದು ಜೋರ್ಲ ಉಲ್ಲೆ ಆಡ ನಾಚಿಗೆ ದಾಕ್ಷಿಣ್ಯ ಬರ್ತದ ಜಾಸ್ತಿ. ಓಕೆ ಓಕೆ. ವನಸ್ಮರ್ಮ ದಾಕ್ಷಿಣ್ಯ ಮಲ್ಪೇನ ಇದ್ದದೆ ಅಜ್ಜಿ ಇದ್ದದೆ. ಎಸ್. ಸೊ ಈ ಅಲ್ಪತುಲ್ ಪಾತ್ರಲೆ ಅಮ್ಮನ ಇದ್ರು ದಾದ ಪೊಡಿಗೆ ಅಪ್ಪನೇರಿಗೆ ಅಮ್ಮ ಜೋರ್ಲಿದೆ ಅಮ್ಮ ಹೆಜ್ಜೆ. ಓಕೆ. ಸೊ ಮೇರೆ ಇಲ್ಲಡು ಅಂತ ಸೈಲೆಂಟ್ ಅಂತ ಪಂಡರು. ಸೊ ವನಸ್ಪುರ ಮಲ್ಪೇರ? ವನಸ್ಪುರ ಮಲ್ಪೆ ಅಂದ ಅಂತ ಕಿರಿಕಿರಿ ಮಲ್ಪೇರ ಹೆಂಗ್ ಬರ್ತಿ ಅಂತ ಅವೊಂಚೂರು ಉಂಡು ಆಡ ತಿಂಡಿದ ಬಡ್ಡ ಪುರ ಕೆಲವು ಕಾಂಡದ ತಿಂಡಿ ಪುರ ಅಂತ ಕಮ್ಮಿ ತಿಂತೀನಿ. ತಿಂತೆ ಸಾಯಗ ಪುಳಿಯೋಗ್ರೆ ಅಂಡ್ ಆಗ ಇಷ್ಟ ಏನೋ ಮಾತ್ರ ತಿನ್ಪೆ ವ್ಯಾತ ವಸ್ತು ಪುಳಿಯೋಗ್ರೆ ದೋಸೆ ಪುಳಿಯೋಗ್ರೆ ದೋಸೆನಾ ರೆಡ್ಡಿ ತೊಂದರೆ ಖರ್ಚಿಚ್ಚಿ ಕಮ್ಮಿ. ಓಕೆ. ಸೊ ಮೇರೆ ಇದೆಲ್ಲ ದಾದಾವಡಿಗೆ ಮೇರೆ ಬಂದಿದ್ದು ಡಾಕ್ಟರ್ ಮೇರೆ ದಾದಾವಡಿ ಇದೆಲ್ಲ ಪಂಡೇರ ಪಂಪಿನಿ ದಾಂಡ ಡಾಕ್ಟರ್ ಆಯ್ಲ ಅಂಚೆ ಪಣದಲ್ಲಿ ಡಾಕ್ಟರಾ? ವೈದ್ಯ ಡಾಕ್ಟರ್ ಕೂಲಿದಾನ ಆಡಾಯಿ ಪಾತೆರು ಜತ ಆತಾ ಮಲ್ಲೆಜ್ಜಿ ಆ ರೀತಿ ಗ್ಯಾರಂಟಿ ಪಾತ್ರ ಇರುತ್ತೆ. ನೆಕ್ಸ್ಟ್ ಎಪಿಸೋಡ್ ಕೂಡ ಮಲ್ಪುಗ ಮೇರ್ನ ಇರಿಗೆ ನೆಕ್ಸ್ಟ್ ಎಪಿಸೋಡ್ ಇರ್ ಪಾತ್ರ ಅವೇ ಏನಡ. ಓಕೆ ಓಕೆ. ಮೇರಡ ಕೋರ್ಲೆ ಅಂಕಲ್ ಓಕೆ. ಅಂಡ್ ಮೇರೆ ಏನ್ ಏರ್ನೋಟ್ ಕ್ಲೋಸ್ ಅದು ಪೇರ ಪೋಕ್ರಿ ಜಾಸ್ತಿ ಉಂಟು. ಜಾಸ್ತಿ ಉಂಟು. ಮೂಲ ಮಾತ್ರ ಬತ್ನಲ್ಲಿ ಸೈಲೆಂಟ್ ಅದೇ. ಓಕೆ ಓಕೆ. ಇರುವಂತ ಸೈಲೆಂಟ್ ಏನಿದೆ ಹೆಂಗ್ ಗೊತ್ತಾಯ್ತು ಏನಂತ ತೂದ ಅದು ನಂಗೆ ಗೊತ್ತಾಯ್ತು ಹೊಡಿಗಾಡಿರಿಗೆ ಅದೇ. ಓಕೆ. ಸೊ ಈ ರೇಂಜ್ ಈ ಜೋರ್ಲರ ಮೇರೆ ಎಕಡೆ ಪಂಡ್ರೆ ಹೆಂಗ್ ಗುಟ್ಟು ಪಂಡ್ರೆ ಪಪ್ಪ ಜೋರ್ಲೆ ಅಂತೆ ಪಾತ್ರ ಅಂದ ಜೋರ ಇಚ್ಚದ ಇದು ಪಾಪ ಹೆಂಗ್ ಗೊತ್ತಾಗ್ಬಿಟ್ಟಿದೆ ಜೋರ ಪಾಪ ಅಂದ್. ಓಕೆ. ಅಂಡ್ ಮೇರೆ ಈರಡದಲ್ಲ ಪಂತೆರ ಇಂಚ ಆವಡು ಹೆಂಗ್ ಇಂಚ ಆವಡು ಮಲ್ಲಾಯ ಬಕ್ಕ ಅಂತ ನೆಂಕುಲು ಇಲ್ಲಡ್ ಪಣೊಂದು ಇಪ್ಪತ್ತ ಡಾಕ್ಟರ್ ಆವಡೊಂದು ಅವೇನೆ ಪಣೊಂದು ಇಪ್ಪೆ ಡಾಕ್ಟರ್ ಆವಡೊಂದು ಎಂಕಲೆ ಒಂಜಿ ಆಸೆ ಡಾಕ್ಟರ್ ಆವಡೊಂದು ಯಾನ್ ದುಮ್ಮು ಯಾನ್ ಗಿಂಜೊಪ್ಪನಾಗ ಡ್ರೈವರ್ ಆವಡೊಂದು ಮನತ್ತೆ ಅಂಜ ಐಕ್ ಬನ್ನಿ. ಓಕೆ.
ಬೊಕ್ಕ ಆಯನ ಇಂಟ್ರೆಸ್ಟೆಡ್ ದುಂಬೆ ಆಗಲ ಪ್ರೋತ್ಸಾಹ ಮಾತನ ಸೇ ಎಂಚ ಕಲ್ತೊಂದುಲ್ಲ ದಾದ ಅಂಗನವಾಡಿ ಪೋಂದಲ್ಲ ಅಂಗನವಾಡಿ ಪೋಂದಲ್ಲ ಓಕೆ ಯಾನ್ ಮೇರ್ ಪಿಯುಸಿ ಇಂದಿನ ಮಾರ ಅಂದಿ ಯಾನ್ ಇರ್ ಪಿಯುಸಿ ಇಂದಿನ ಗೊತ್ತುಂಡಿ ಓಕೆ ಅವಡಿ ಇರೆಗ್ಲ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಇರೆಗ್ಲ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸಾವಿತ್ರಿ ಧನ್ವಿ ಓಕೆ ಓಕೆ ಧನ್ವಿಯಾ ಓಕೆ ಈಟ ಪುದರ್ ಧನ್ವಿ ಏರ್ ಪುರ ಬೈದೇರಿ ಇಲ್ಲಡ್ದು ಅಮ್ಮ ಬಕ್ಕ ತಂಗಿ ಅಂದೆ ಅಮ್ಮ ಬಕ್ಕ ತಂಗಿನ ಬದರ್ದದೆ ಈಹಾ ಈಹಾ ಓಕೆ ಈಹಾ ಅವ್ ಕರೆಕ್ಟ್ ಹೇಳಿ ಬರೋದ ಓಕೆ ಅಂಚತ್ತದೆ ಓಕೆ ಅಮ್ಮನ ಬದರ್ದದೆ ಸುಮಾ ಸುಮಾ ಅತೆ ಓಕೆ ಆ್ಯಂಡ್ ಏರ್ ಜೋರು ಅಮ್ಮ ಜೋರ ಪಪ್ಪ ಜೋರ ಅಮ್ಮ ದಾನೆ ಅಂದೆ ದೇಗಿ ಹಾಕೊಂಡು ಮೊನ್ನೆ ಇರು ಕುಟ್ಟಿನ ದೇಗಿ ಇರು ಆತ್ಲ ಜೋರ ಇರು ಪಕ್ಕಡೆ ದಿನ ಕುಟ್ಟು ನೀರಿಗೆ ತುಕ ಅರಡಕೆಯಿಂದ ಅಪ್ಪರ ಅಡಿಗೆ ಸರಿ ಮಲ್ಪ ಅಂದಾ ಓಕೆ ಅವು ಕರೆಕ್ಟ್ ತೂಡ್ ಪಂಡ ಏರ್ ಐಟ್ ಪಂಡ ಇರು ಕುಟ್ಟುಂದ ಅವು ಪೂರ ಕರೆಕ್ಟ್ ತೂದು ಬಕ್ಕ ಡಿಸಿಷನ್ ಬರ್ಪೆ ಹೌದಾ ಓಕೆ ನಮಸ್ತೆ ಮೇಡಮ್ ನಮಸ್ತೆ ನಿಮ್ಮ ಹೆಸರು ಸುಮಾ ಪ್ರದೀಪ್ ಓಕೆ ಗ್ರೇಟ್ ಆ್ಯಂಡ್ ಫಸ್ಟ್ ಪ್ರಶ್ನೆ ಎರಡು ಅದಾದ ಪನ್ನಾಗ ಆರು ಪನ್ನೊಂದಲ್ಲ ಇದು ಜೋರಿಗೆ ದೇಗ್ಗೆ ಅಂದೆ ತುಂಬಾನೇ ಅಗ್ರೆಸಿವ್ ಬಟ್ ಅಲ್ಲಿ ಟೋಟಲಿ ಒಂಜಿ ಕೆಲಸ ಅನ್ಪಿದೆ ಸೋಮಾರಿ ಇದು ಯಾನ್ ಇರಡ ಪಾತ್ರ ನೆಂಗ್ ಕೊಡಿಗ ಅಪ್ಪನ ಅಂದ್ರೆ ಫುಲ್ ಅಗ್ರೆಸಿವ್ ಅಂಡರ್ ಓಕೆ ಸೋಮಾರಿ ಸು ಬೆಂಕ್ ಪೇಷನ್ಸ್ ಎಪ್ಪಜಿ ಸೋ ಯಾನಾರೆ ಪನಿಷ್ ಮಲ್ಪೆ ಓಕೆ ಓಕೆ ಕಾಂಡೆ ಲಕ್ಕದ್ದು ದಾದಿ ಕೆಲಸ ಮಾಡ್ಬಿಡಿ ಮೇರ್ ಪನ್ಲೆ ಲಕ್ಕಜಲ ಲಕ್ಕಲ ಫಡೋಡು ಒಂಜಿ ವರ್ಕ್ ಲ ಮಲ್ಪಜಲ ಹೋಮ್ ವರ್ಕ್ ಅಂದೆ ದಾದಿ ಓಯ್ ಒಂಜಿ ವರ್ಕ್ ಲ ಮಲ್ಪಜಿರ್ಗೆ ಅಂದ ಈ ರೀತಿ ಇರಿಗೆ ಹೂ ವರ್ಕ್ ಔಟ್ ಮಲ್ಪ ಅನ್ನ ವರ್ಕ್ ಮಲ್ಪೋಡು ದಾದಿ ವರ್ಕ್ ಮಲ್ಪ ಕಾಂಡೆ ಲಕ್ಕದ ಬ್ರಷ್ ಮಲ್ಪೋಡು ಅಂದೆ ಟೈಮ್ ಮಲ್ಪೋಡು ಅಲ್ಲಿ ಒಂಜಿ ಕೆಲಸ ಒಂಜಿ ಇದು ಈರ್ ಬ್ರಷ್ ಮಲ್ತದ ಬೇರೆ ಗೊರ್ಪಿನ ಅತ್ತದ ಓಕೆ ಸೊ ಇರ್ ಕಾಂಡೆ ಲಕ್ಕದ ಇರ್ ಬ್ರಷ್ ಮಲ್ಪೋಡು ಓಕೆ ಬಕ್ಕ ನೆಕ್ಸ್ಟ್ ಆರನೇ ಕೆಲಸ ಆರ್ ಮಲ್ಪೋಡು ಓಕೆ ಎಲ್ಲ ಇಡ್ಬಕ್ಕ ಇರ್ನೇ ಕೆಲಸ ಇರ್ ಮಲ್ಪೋಡು ಅಪ್ಪಗೆ ಏರ್ ಕೊಟ್ಟು ಇರ್ತುಕ ಆಂಡಲ ಆರ್ ಕುಟ್ಟು ಇರಂದ ಎರಡ ಪಲ್ಲೆ ಆವಾ ಓಕೆ ಎಸ್ ಎಲ್ಲ ಇಡ್ಬೇಕ ಫುಲ್ ಫೈನಲ್ ಓಕೆ ಆರ್ ಪಾಪ ಅವೇ ಅಮ್ಮ ಪಪ್ಪ ಜೋರ ಅತ್ತೆ ಪಪ್ಪದ ಅನ್ಕೊಂಡು ಒಳ್ಳಿರಾರೆ ಬೆಂಗಳೂರಲ್ಲಿ ಇದ್ದಾರಾ ಓಕೆ ಆಯ್ತು ಓಕೆ ಸೊ ದಾದ ತಿಂಡಿ ಮೇರೆಗೆ ಇಷ್ಟಪಡು ದೋಸೆ ಬಕ್ಕ ಸಾರಿ ನನ್ನ ಫೇವರೇಟ್ ಫುಡ್ ಇಡ್ಲಿಯಾ ಓಕೆ ಓಕೆ ಇಡ್ಲಿ ಎತ್ತಿನ ಪರೀರೆ ಮಸ್ತ್ ತಿಂಪೆ ಮಸ್ತ್ ಬಂಡೆ 25 ದಿನ ಪರೀರೆ ಈತ್ ಅವು ಆತ್ಮಲ್ಲ ಇಡ್ಲಿಯಾ ಚುಚುರು ತಿನ್ಪಾರದೆ ಈತ್ ಇಡ್ಲಿ ತಿನ್ಪಾರ ಓಕೆ ಬಿರಿಯಾನಿ ಓಕೆ ಬಿರಿಯಾನಿ ಬಾರಿ ಇಷ್ಟ ಓಕೆ ಈರ್ ಬಿರಿಯಾನಿ ಮಲ್ಪನ ಓ ಈರೆ ಮಲ್ಪನ ಈತ್ ಇಷ್ಟಪಡು ಒಂದೇ ಟೇಸ್ಟ್ ಅಪ್ನೆ ಬಿರಿಯಾನಿ ಇದು ಯಾಂಬತ್ತಿಂದ ನಾನು ಮಲ್ತ್ ಪಾಡ್ವೇರ ಈರ್ ಬಡ್ಚಿವನ್ ಬರ ಅಂದೆ ಅದೇ ಬರ್ಬಿಡ್ಜಾನೆ ಬರ್ಲೆ ಓಕೆ 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 ಮೇರೆ ದಾದ ಅವ್ರ ಮೇಲೆ ಎಂಕ್ ಫ್ಯಾಷನ್ ಡಿಸೈನರ್ ಅವಡಂದ ಆಸೆ ಎನ್ನ ಮಗನ ಬಟ್ ಅಲ್ಲಿಗೆ ಟೀಚರ್ ಅವಳಿಗೆ ಅದೇ ಟೀಚರ್ ಆಗ್ತದಾ ಓಕೆ ಪಂಡ್ರವಿಚಿ ಆರ್ನ ಒಂಜಿ ಆಸೆ ಉಂಡು ಫ್ಯಾಷನ್ ಡಿಸೈನರ್ ಆವೊಂದು ಈರು ಟೀಚರ್ ಆವೊಂದು ಟೀಚರ್ ಆಪೆಂದ್ ಇರದಲ್ಲ ಟೀಚಿಂಗ್ ಮಲ್ಪೇರ ಇಲ್ಲಡ ಬರ್ತದೆ ಇಲ್ಲಡ ಅಲ್ಲಿ ಕಜಿನ್ ಮಾತಾಡಿ ಮಲ್ಪಾರೆ ಅನಿವನು ಹೋಮ್ ಟ್ಯೂಷನ್ ಕೊರ್ಪೆ ಆ ಜೋಕಲಿಗೆ ಅಲ್ಲಿ ಸಮ್ ಟೈಮ್ಸ್ ಆಲಗೆ ತಂಬನ ಅಂದೆ ಇಲ್ಲಡ ಟೀಚರ್ ಗೇಮ್ ಗೊಬ್ಬರ ಟೀಚರ್ ಸ್ಕೇಲ್ ಪುರಂಡೆ ಕೈಟ್ ಪೆಟ್ಟು ಬರಪ್ಪದೆ ಓಕೆ ಮೆರಡ ಕೊರ್ಲೆ ಈಹಾ ಹಾಯ್ ಹಾಯ್ ನಿಮ್ಮ ಹೆಸರು ಈಹಾ ಈಹಾ ಓಕೆ ದಾದ ಮಲ್ಪ ನೀರೆ ದಾದ ಕಲ್ತುಂದಿಲ್ಲರೆ ಏನ್ ಕಲಿ ಏನು UKG ಓಕೆ ಯಾವ ಸ್ಕೂಲ್ ನೀವು ಲಿಟಲ್ ರಾಕ್ ಓ ಓಕೆ ನೀವು ಇವ್ರ ಜೊತೆ ಎಲ್ಲ ಫೆಟ್ ಮಾಡೋದಿಲ್ಲ ಈಹಾ ಅಂತ ಹೇಳಿ ಇಲ್ವಾ ಪಾಪನ ಇವರು ಪಾಪ ಇದ್ದಾರಾ ಆರ್ ಜೋರ ಅಗ್ಗಿಲ್ಲ ಓ ಚಾವರ್ರೆ ಈಹಾ ಇವ್ರು ಅಗ್ಗಿದಾರ್ಗೆ ಮರ್ರೆ ಚೆಕ್ ದೇಗೆ ಆಗಿದ್ದೀನಿ ಆಗಿರ ಬಲ್ಲಿ ಅವೇ ಅಪ್ಪನೆಲ್ಲ ಆಗಿಲ್ಲ ತೊಂದರೆ ಓಕೆ ಓಕೆ ಈಹಾ ನಾನು ಏಪಾರ ಈರ್ಲ ಬರುಡು ಅವರ ಕುಲ್ಲುಡು ಅವೇ ನೆಕ್ಸ್ಟ್ ಬಲ್ಲಿ ನೆಕ್ಸ್ಟ್ ಟೈಮ್ ಓಕೆ ಬಾಯ್ ಅಮ್ಮ ಪಂತರತೆ ಓಕೆ ನೆಕ್ಸ್ಟ್ ಟೈಮ್ ಬಲ್ಲಿ ಓಕೆ ಬಾಯ್ 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 ಥ್ಯಾಂಕ್ ಯು ಯಾಕೆ ಥ್ಯಾಂಕ್ ಯು ಹೇಳಿದ್ದು ನೀವು ಖುಷಿ ಆಯ್ತಾ ನಿಮ್ಮ ಹತ್ರ ಮಾತಾಡಿ ನಂದಿನಿ ಸೈಡಿಂದ ಒಂದು ಗಿಫ್ಟ್ ಇದೆ ನಿಮಗೆ ಓಕೆ ಯಾವಾಗ ಬರ್ತೀರಾ ಶಂಕರ್ ಅವರೇ ಯಾವಾಗ ಬರ್ತೀರಾ ಇನ್ನೊಮ್ಮೆ ಬನ್ನಿ ಆಯ್ತಾ ನೀವು ರಾಕೆಟೇ ಬಿಡ್ತೀರಿ ನೀವು ಮೇಲೆ ಎಲ್ಲ ನೋಡ್ತಿರೋ ನನಗೆ ಭಾರಿ ಮಂಡೆ ವಿಷಯ ಆಗೋದು ಮಾರೆ ರಾಕೆಟ್ ಎಲ್ಲ ಬಿಡ್ತೀರಾ ಅಂತಲ್ಲ ಜಾಸ್ತಿ ಏರೋಪ್ಲೇನ್ ಬಿಡಿ ಆಯ್ತಾ ಅದು ಲಾರಿಗೆ ಎಷ್ಟು ಚಕ್ರ ಲಾಲಿಗೆ ಎಷ್ಟು ಚಕ್ರ
6 ನೆನಪಿಟ್ಕೊಳ್ಳಿ, 3 ಅಲ್ಲ, 3 ಆದರೆ ಅದು ರಿಕ್ಷಾ. ಆಯಿತಾ? ಬಾಯ್ 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 ಬಾಯ್. ಓಕೆ, ಏನಿದೆ ಬರ್ಚಾನ್ ಅದೇ ಬರ್ತದೆ ಇರೇ. ನನ್ನ ಸೈಡ್ ಒಂದು ಗಿಫ್ಟ್ ಉಂಟು. ನನ್ನ ಏಪ ಬರ್ಪರ್ ಇರೆ ಎಲ್ಲಂಜಿ ಬಲೆ ಅವೇ ಏಪ ಬರ್ಪರ್ ಐತಾರತ್ತೆ, ನೆಕ್ಸ್ಟ್ ಐತಾರ ಬಲೆ. ಓಕೆ ಬಾಯ್. ಸ್ವಾಮಿದಾರ ಆ ರೀತಿ ಬಾತೇರಿ. ಓಕೆ ಬಾಯ್. ಸೆಕೆಂಡ್ ಕೊರ್ಲೆ, ಸೆಕೆಂಡ್ ಕೊರ್ಲೆ. ಓಕೆ 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 ಬಾಯ್ 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 ಅಣ್ಣರ ಬಲ್ಲೆ. ಬಾಯ್ 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 ಎಜ್ಜಿ. ಓಕೆ 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 ಎಸ್. ಆ್ಯಂಡ್ ನಿಮಗೂ ಕೂಡ ಒಂದು ನಂದಿನಿ ಸೈಡ್ ಒಂದು ಗಿಫ್ಟ್ ಇದೆ. ಆ್ಯಂಡ್ ಯಾವಾಗ ಬರ್ತೀರಿ ನೀವು? ಇನ್ನೊಂದಿನ ಬನ್ನಿ, ಭಾಳ ಜನ ತೊಳೆದು ಬನ್ನಿ ಆಯ್ತಾ? ನೀವಲ್ಲಿ ಭಾಳ ಜನ ಮತ್ತೆ ಅಮ್ಮ ಹೇಳಿದೆಲ್ಲ ಕರೆಕ್ಟಾಗಿ ಮಾಡಬೇಕು. ಓಕೆ, ಮತ್ತೆ ಅಮ್ಮ ಪಾಪ ಆಗ್ತಾರೆ ಆಯ್ತಾ? ಪನಿಷ್ಮೆಂಟ್ ಎಲ್ಲ ಕೊಡಲ್ಲ ಆಯ್ತಾ? ಇನ್ನು ಯಾವಾಗ ಬರ್ತೀರಾ? ನೆಕ್ಸ್ಟ್ ಟೈಮ್ ಬನ್ನಿ ಆಯ್ತಾ? ಬಾಯ್ 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 ಬಾಯ್. ಓಕೆ ಬಾಯ್. ಸೂಪರ್. ಆ್ಯಂಡ್ ಮಕ್ಕಳಂತೂ ಸೂಪರ್ ಆಗಿ ಮಾತಾಡಿದ್ದಾರೆ. ಆ್ಯಂಡ್ ಸೊ ಇವ್ರು ಸ್ವಲ್ಪ ಸೈಲೆಂಟ್ ಇದ್ರು. ನೆಕ್ಸ್ಟ್ ಎಪಿಸೋಡ್ ಗ್ಯಾರಂಟಿ ಬರ್ತಾರಂತೆ. ಆ್ಯಂಡ್ ಇವರು ಏಪಾರ್ಪರೆ ಭಜನೆ ಪೇರಿಗೆ ಆ್ಯಂಡ್ ಇವರು ರಾಕೆಟ್ ಬಿಟ್ಟು ಬರ್ತಾರಂತೆ. ನೋಡೋಣ. ಸೊ ನೆಕ್ಸ್ಟ್ ಎಪಿಸೋಡ್ಗೆ ಬರ್ತಾರೆ. ಟಿಲ್ ದನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು.